स्वरूपाद की जय। राजविद्या राजगुह्य योग्य परमगुह्य ज्ञान अध्याय 9. ओके. ಎಸ್, ಶ್ಲೋಕವನ್ನು ಹೇಳುವ. ಅಧ್ಯಾಯ 9 ಫಸ್ಟ್ ಶ್ಲೋಕ, 1ನೇ ಶ್ಲೋಕ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನುಸೂಯವೆ ಜ್ಞಾನಂ ವಿಜ್ಞಾನಂ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು: ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯ. ನೋಡಿ, ಫಸ್ಟಿಗೆ ಅಲ್ಲಿ ಶ್ರೀ ಭಗವಾನ್ ವಾಚ ಅಂತ ಕೊಟ್ಟಿದ್ದಾರೆ. ನಮ್ಮ ಆಚಾರ್ಯರು ಅದನ್ನು ಹೇಳ್ತಾರೆ ಫಸ್ಟಿಗೆ, ಶ್ರೀ ಭಗವಾನ್ ವಾಚ. ಯಾಕೆ ಕೃಷ್ಣನ ಭಗವಾನ್ ವಾಚ? ಯಾಕಂದ್ರೆ ನಾನು ನಿಮ್ಗೆ ಹೇಳಿದ್ದೇನೆ, ಪರಾಶರ ಮುನಿ ಒಂದು ಹೇಳುದು 2ನೇ ಅಧ್ಯಾಯದಲ್ಲಿ ಪರಾಶರ ಮುನಿ ಹೇಳಿದ್ದಾರೆ, ವೇದವ್ಯಾಸರ ತಂದೆ. ಭಗವಾನ್ ಅಂದ್ರೆ ಅವನ ಹತ್ರ ಈ 6 ವಿಷಯ. ಯಾವುದೆಲ್ಲ 6 ವಿಷಯ? ಐಶ್ವರ್ಯಸ್ಯ, ವೀರ್ಯಸ್ಯ, ಯಶಸ್ಸ, ಶ್ರಿಯ, ಜ್ಞಾನ, ವೈರಾಗ್ಯ. ಈ 6 ವಿಷಯ ಪೂರ್ಣ ಪ್ರಮಾಣದಲ್ಲಿ ಉಂಟು. ಅದಕ್ಕೋಸ್ಕರ ಕೃಷ್ಣನನ್ನು ಭಗವಾನ್ ಅಂತ ಕರೀತಾರೆ. ಈಗ ರೂಪಗೋಸ್ವಾಮಿ ಇದಕ್ಕೆ ಸ್ವಲ್ಪ ಅನಾಲಿಸಿಸ್ ಕೊಡ್ತಾರೆ. ರೂಪಗೋಸ್ವಾಮಿ ಹೇಳ್ತಾರೆ, ಭಗವಾನ್ ಅಂದ್ರೆ ದೇವೋತ್ತಮ ಪರಮಪುರುಷ, ಸುಪ್ರೀಂ ಅಥಾರಿಟಿ. ಮತ್ತೆ ಅದಕ್ಕೆ 100% ಕ್ವಾಲಿಫಿಕೇಶನ್ ಅಂತೆ, ಅದು ಕೃಷ್ಣನಲ್ಲಿ ಉಂಟು. ಯಾಕಂದ್ರೆ ನೋಡಿ, ಈಗ ನಾವೆಲ್ಲರಿಗೂ ನಮಗೊಂದು ಇಚ್ಛೆ ಇರ್ತದೆ. ಹೇಗೆ ಅಂದ್ರೆ, ನಮ್ಮ ಮಕ್ಕಳೆಲ್ಲ ದೇವತೆ ಗುಣಗಳು ಇರ್ಬೇಕಂತ. ಅದು ಆಬ್ವಿಯಸ್, ಎಲ್ಲರೂ ಸಹಜ, ಅದು ಎಲ್ಲರಿಗೂ ಅದು ಇಚ್ಛೆ ಇರ್ತದೆ ಮಕ್ಕಳಾದ್ರೆ. ಮತ್ತೆ ನಾವು ಎಂತಂದ್ರೆ, ನಾವು ಹೆಚ್ಚಾಗಿ ಹೆಂಗಸರು ಜಾಸ್ತಿಯಾಗಿ ಇನ್ನೊಂದು ಹೆಂಗಸರದ ನನ್ನ ಮಗ ಹಾಗೆ ಮಾಡಿದ, ನನ್ನ ಮಗಳು ಹೀಗೆ ಮಾಡಿದ್ರು, ಇದನ್ನೆಲ್ಲ ನಾವು ಹೇಳ್ತೇವೆ. ಯಾಕಂದ್ರೆ ನಮ್ಗೆ ಆ ದೇವತೆ ಗುಣಗಳು ಇರ್ಬೇಕಂತ ನಮ್ಗೆ ಇಚ್ಛೆ, ಇದು ಸಹಜ. ಹಾಗೆ ಆಚಾರ್ಯ ಹೇಳ್ತಾರೆ, ಈಗ ಒಬ್ಬ ಭಕ್ತ ಆದ್ರೆ ಎಲ್ಲ 50 ಗುಣಗಳು ಯಾವುದೆಲ್ಲ ಬ್ರಹ್ಮನಲ್ಲಿ ಉಂಟು ಆ ಗುಣಗಳು ಬರ್ತದಂತೆ. ಅದು ನಾವು ಲೇಟೆಸ್ಟ್ ಇದು ಚಾಪ್ಟರ್ ಅಲ್ಲಿ ಓದ್ತೇವೆ ಅದನ್ನು. ಹಾಗಾಗಿ ಬ್ರಹ್ಮನ ಹತ್ರ 50 ಗುಣಗಳುಂಟು. ನಮ್ಗೆ ಅದಕ್ಕೆ ಆ 50 ಗುಣಗಳನ್ನು ನಮ್ಗೆ ಟ್ರೈ ಮಾಡ್ಬೋದು. ಭಕ್ತಿ ಮಾರ್ಗದ ಬಂದ್ರೆ ಆ 50 ಗುಣಗಳು ಬರ್ತದಂತೆ ಬ್ರಹ್ಮನಲ್ಲಿದ್ದ. ನೆಕ್ಸ್ಟ್ ಶಿವನ ಹತ್ರ 55 ಉಂಟಂತೆ, ಇನ್ನು 5 ಜಾಸ್ತಿ. ಮತ್ತೆ ನಾರಾಯಣನ ಹತ್ರ 60 ಗುಣಗಳುಂಟು. ಮತ್ತೆ ಕೃಷ್ಣನ ಹತ್ರ, ಯಾಕೆ ಭಗವಾನ್ ಅಂದ್ರೆ ಅವನಿಗೆ ಇನ್ನು 4 ಗುಣಗಳು ಜಾಸ್ತಿ ಉಂಟು: ವೇಣು ಮಾಧುರ್ಯ, ರೂಪ ಮಾಧುರ್ಯ, ಲೀಲಾ ಮಾಧುರ್ಯ, ಮತ್ತೆ ಅವನ ಭಕ್ತ ಮಾಧುರ್ಯ. ಇದು ಎಕ್ಸ್ಟ್ರಾ, ಇದು ಉಳಿದವರ ಹತ್ರ ಇಲ್ಲ. ಹಾಗಾಗಿ ರೂಪಗೋಸ್ವಾಮಿ ಹೇಳ್ತಾರೆ, ಇದಕ್ಕೆ ಕೃಷ್ಣನನ್ನು ಭಗವಾನ್ ಅಂತ. ಮತ್ತೆ ಶ್ಲೋಕ ಕೂಡ ಉಂಟು, ಕೃಷ್ಣ ತು ಭಗವಾನ್ ಸ್ವಯಂ. ಉಳಿದವರೆಲ್ಲ ಕೃಷ್ಣನ ಎಕ್ಸ್ಪಾನ್ಷನ್, ಕೃಷ್ಣ ತು ಭಗವಾನ್ ಸ್ವಯಂ. ಇದು ಚೈತನ್ಯ ಚರಿತಾಮೃತದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನು ಹೇಳಿದ ಹಾಗೆ ಭಗವದ್ಗೀತಾ ಈಗ ಎಂತ ಹೇಳುದು ಗ್ರಾಜುಯೇಷನ್, ಭಾಗವತಂ ಪೋಸ್ಟ್ ಗ್ರಾಜುಯೇಷನ್, ಚೈತನ್ಯ ಚರಿತಾಮೃತ PhD. ಹಾಗಾಗಿ ಇದು ಚೈತನ್ಯ ಚರಿತಾಮೃತದಲ್ಲಿ ಉಂಟು, ಈ ವಿಷಯಗಳನ್ನು ಉಲ್ಲೇಖ ಉಂಟು. ಷಡೈಶ್ವರ್ಯ ಪೂರ್ಣ ಅಂದ್ರೆ ಎಲ್ಲ ಐಶ್ವರ್ಯಗಳು ಪೂರ್ಣ ಪ್ರಮಾಣದಲ್ಲಿ ಉಂಟು ಕೃಷ್ಣನದು. ಅದಕ್ಕೆ ಕೃಷ್ಣನನ್ನು ಭಗವಾನ್ ಅಂತ ಕರೀತಾರೆ. ಮತ್ತೆ ಆಚಾರ್ಯ ಹೇಳ್ತಾರೆ, ಕೆಲವೊಮ್ಮೆ ನಾರದನನ್ನು ಕೂಡ ಕರೀತಾರಂತೆ ಭಗವಾನ್, ಕೆಲವೊಮ್ಮೆ ಶಿವನನ್ನು ಕರೀತಾರೆ. ಆದ್ರೆ ಅವರದ ಪೂರ್ಣ ಪ್ರಮಾಣದಿಲ್ಲ, ಆದ್ರೆ ಪೂರ್ಣ ಪ್ರಮಾಣದಲ್ಲಿರುವುದು ಕೃಷ್ಣನ ಹತ್ರ. ಮತ್ತೆ ಭಾಗವತದ ಒಂದು ಶ್ಲೋಕ ಉಂಟು, ಅದು ರಾಮಚಂದ್ರನಿಗೆ, ರಾಮಾದಿಮೂರ್ತಿ ಸ್ಕಲ ನಿಯಮೇನ ತಿಷ್ಠಾನ್. ಅಂದ್ರೆ ಹೇಗಂದ್ರೆ ಕೃಷ್ಣ ರಾಮನ, ನರಸಿಂಹ, ವರ, ಹಾಗೆ ತುಂಬಾ ಅವತಾರಗಳನ್ನು ತಾಳ್ತಾನೆ.
ಮತ್ತೆ ಇನ್ನೊಂದು ಜಯದೇವ್ ಗೋಸ್ವಾಮಿ ಒಂದು ಇದು ಅವರ ಲಿರಿಕ್ಸ್ ಉಂಟು, ಅದು ಒಳ್ಳೆ ಲಿರಿಕ್ಸ್. ಅದರಲ್ಲಿ ಕೂಡ ಕೇಶವ ಧೃತ ರಾಮ ಶರೀರ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ, ಅಲ್ಲಿ ಅವರು ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲ ಆ ಕೃಷ್ಣನ ಪಾರ್ಷಿಯಲ್ ಎಕ್ಸ್ಪಾನ್ಷನ್ ಅಂತ ಅಲ್ಲಿ ವಿವರವಾಗಿ ಉಂಟು. ಮತ್ತೆ ಕೃಷ್ಣನಿಗೆ ಎಂತ ಅವರು ಜಯಗೋಸ್ವಾಮಿ ಎಂತ ಹೇಳ್ತಾರೆ ಅಂದ್ರೆ ಕೃಷ್ಣ ತು ಭಗವಾನ್ ಸ್ವಯಂ ಅಂತ ಅವರು ಹೇಳ್ತಾರೆ. ಹಾಗೆ ಇಲ್ಲಿ ನಾವು ಇನ್ನು ಎಂತಂದ್ರೆ ಇನ್ನೊಂದು ವಿಷಯ ಉಂಟು, ಇಲ್ಲಿ ಭಾವಾರ್ಥದಲ್ಲಿ ಆಚಾರ್ಯರು ಕೊಟ್ಟಿದ್ದಾರೆ, ಅಸೂಯೆ ಇಲ್ಲವಾದುದರಿಂದ. ನೋಡಿ, ಧೃತರಾಷ್ಟ್ರನಿಗೆ ಮತ್ತೆ ದುರ್ಯೋಧನಿಗೆ ಅಸೂಯೆ ಇತ್ತು, ಹಾಗಾಗಿ ಕೃಷ್ಣ ಅವರ ಸೈಡಲ್ಲಿ ಇರಲಿಲ್ಲ. ಯಾರತ್ರ ಅಸೂಯೆ ಮತ್ತೆ ಅಸೂಯೆ ಇರುವುದಿಲ್ಲವೋ ಅಲ್ಲಿ ಕೃಷ್ಣ ವಾಸಿಸ್ತಾನೆ. ಹಾಗಾಗಿ ನಮ್ಗೆ ಅಸೂಯೆ ಇರಬಾರ್ದು. ಈಗ ಹೇಗಂದ್ರೆ ನೋಡಿ, ಭಕ್ತಿ ಮಾರ್ಗದಲ್ಲಿ ಈಗ ಭೌತಿಕ ಲೋಕದಲ್ಲಿ ನೋಡಿ, ಭೌತಿಕ ಲೋಕದಲ್ಲಿ ಎಂತ ಅಂದ್ರೆ ಈಗ ಒಬ್ಬನಿಗೆ ಪ್ರಮೋಷನ್ ಆಗುವಾಗ ಇನ್ನೊಬ್ಬನಿಗೆ ಸ್ವಲ್ಪ ಅಸೂಯೆ ಆಗ್ತದೆ. ಅಂದ್ರೆ ನನ್ಗೆ ಆಗ್ಲಿಲ್ಲ, ಮತ್ತೆ ಅವನಿಗೆ ಸ್ಯಾಲ್ರಿ ಹೈಕ್ ಆಗುವಾಗ ಯಾಕೆಂದ್ರೆ ನಾನು ಕೂಡ ಮುಂಚೆ ಕೆಲಸ ಮಾಡಿದ್ದೇನೆ, ನನ್ಗೆ ಇದು ಗೊತ್ತುಂಟು. ಏಕೆಂದ್ರೆ ಇನ್ನೊಬ್ಬನಿಗೆ ಹೈಕ್ ಆಗುವಾಗ, ಅವನಿಗೆ ಪ್ರಮೋಷನ್ ಆಗುವಾಗ ಅಸೂಯೆ ಆಗ್ತದೆ. ಮತ್ತೆ ಅದೇ ರೀತಿ ಹೆಂಗಸರಿಗೆ ಹೇಗೆಂದ್ರೆ ಈಗ ನೆರೆಮನೆಯವರಿಗೆ ಎಂತಾದ್ರು ಕಾರ್ ಬಂತು, ಎಲ್ಲದು ಹೊಸತ್ತು ಏನೋ ಫ್ರಿಡ್ಜ್ ಬಂತು, ಎಲ್ಲ ಹೊಸ ಗೋಲ್ಡ್ ಪರ್ಚೇಸ್ ಮಾಡಿದ್ರು, ಹೊಸ ಸೀರೆ ಪರ್ಚೇಸ್ ಮಾಡಿದ್ರು, ಆಗ ಅವರಿಗೆ ಅಸೂಯೆ ಆಗ್ತದೆ. ಅಸೂಯೆ ಅಂದ್ರೆ ಅವರಿಗೆ ಬಂತು ನಮ್ಗೆ ಬರ್ಲಿಲ್ಲ ಅಂತ ಆ ತರ ಬರ್ತದೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ ಅಸೂಯೆ ಅನ್ನೋದು ಹೋಗ್ಬೇಕಂತೆ. ಅಸೂಯೆ ಎಲ್ಲಿ ತನಕ ನಮ್ಮಲ್ಲಿ ಉಂಟು, ಕೃಷ್ಣ ನಮ್ಮ ಒಳಗೆ ಕೂತ್ಕೊಳ್ಳುವುದಿಲ್ಲ. ಅಂದ್ರೆ ಪರಮಾತ್ಮನಾಗಿದ್ದಾನೆ, ಮಾತ್ರ ಈಗ ಎಂತಂದ್ರೆ ಆ ಸ್ಲೀಪಿಂಗ್ ಮೋಡ್ ಅಲ್ಲಿ ಇದ್ದಾನೆ, ಆಕ್ಟಿವ್ ಇಲ್ಲ. ಕೃಷ್ಣ ಆಕ್ಟಿವ್ ಮೋಡ್ ಅಲ್ಲಿ ಇರ್ಬೇಕಿದ್ರೆ ನಮ್ಗೆ ಅಸೂಯೆ ಹೋಗ್ಬೇಕು. ಹಾಗಾಗಿ ಇಲ್ಲಿ ನೋಡಿ, ಈ ಶ್ಲೋಕದಲ್ಲಿ ಪ್ರಿಯ ಅರ್ಜುನ, ನಿನಗೆ ನನ್ನ ವಿಷಯದಲ್ಲಿ ಎಂದು ಅಸೂಯೆ ಇಲ್ಲವಾದ್ರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ನಾನು ತಿಳಿಸಿಕೊಡುತ್ತೇನೆ. ಮತ್ತೆ ಇದಕ್ಕೆ ಸಾಕ್ಷಾತ್ಕಾರಕ್ಕೆ ಆಚಾರ್ಯರು ಒಂದು ಹೇಳಿದ್ದಾರೆ. ಇದು ತುಂಬಾ ಬ್ಯೂಟಿಫುಲ್ ಶ್ಲೋಕ, ಭಾಗವತ 2ನೇ ಸ್ಕಂದದಿಂದ. ಇದೊಂದು ಸ್ವಲ್ಪ ನಾವು ನೋಡುವ. ಓಕೆ, ಭಾಗವತ 2ನೇ ಶ್ಲೋಕದಲ್ಲಿ ಶ್ಲೋಕವನ್ನು ಕೂಡ ಇದರಲ್ಲಿ ವಿವರಿಸಿದ್ದಾರೆ ಆಚಾರ್ಯರು. ಅವ್ರು ಎಂತ ಹೇಳ್ತಾರೆ ಅಂದ್ರೆ, ಆ ಶ್ಲೋಕ ನಾನು ಫಸ್ಟ್ ಹೇಳ್ತೇನೆ, ಮತ್ತೆ ಅದರ ಮೀನಿಂಗ್ ಹೇಳ್ತೇನೆ. ಶ್ರೋತವ್ಯಾನಿನಿ ರಾಜೇಂದ್ರ ಋಣಂ ಶಾಂತಿಂ ಸಶಶ ಅಪಶ್ಯತ ಆತ್ಮತತ್ವಂ ಗೃಹೇಶು ಗೃಹಮೇದಿನ. ಈ ಶ್ಲೋಕದಲ್ಲಿ ಎಂತ ಹೇಳ್ತಾರೆ ಅಂದ್ರೆ, ಆತ್ಮತತ್ವ ಗೊತ್ತಿಲ್ಲ ಅಂತೆ ಜನರಿಗೆ. ಮತ್ತೆ ಗೃಹಮೇದಿನ, ಗೃಹಮೇದಿನ ಅಂದ್ರೆ ಆಕ್ಚುಲಿ ಗೃಹಸ್ಥ ಅಂದ್ರೆ ಎಂತ ಹೇಳುದು, ನಾವು ಕೃಷ್ಣನನ್ನು ಸೆಂಟರ್ ಅಲ್ಲಿ ಇಡ್ಬೇಕು. ಗೃಹಮೇದಿ ಅಂದ್ರೆ ನಮ್ಮ ಇಂದ್ರಿಯಗಳು ಸೆಂಟರ್. ಹಾಗಾಗಿ ಇಲ್ಲಿ ಎಂತ ಅಂದ್ರೆ ಆಚಾರ್ಯ ಎಂತ ಹೇಳ್ತಿದ್ದಾರೆ ಅಂದ್ರೆ, ಅವನಿಗೆ ನಿಜವಾದ ಆತ್ಮತತ್ವ ಗೊತ್ತಿಲ್ಲ. ಆತ್ಮ ನೋಡಿ ಇಲ್ಲಿ ಸಾಕ್ಷಾತ್ಕಾರ, ಅದಕ್ಕೆ ಸಾಕ್ಷಾತ್ಕಾರಕ್ಕೆ ಆಚಾರ್ಯರು ಆ ಶ್ಲೋಕವನ್ನು ಅಲ್ಲಿ ವಿವರಿಸಿದ್ದಾರೆ. ಅವರಿಗೆ ನಿಜವಾದ ಆತ್ಮತತ್ವ ಗೊತ್ತಿಲ್ಲ. ಅಂದ್ರೆ ನಾವು ಕೃಷ್ಣನ ಸೇವಕರು, ಮತ್ತೆ ನಾವು ಕೃಷ್ಣನಿಗೆ ಸೇವೆ ಮಾಡಬೇಕು. ಈಗ ಎಂತ ಮಾಡ್ತಿದ್ದೇವೆ, ನಾವು ಇಂದ್ರಿಯಗಳ ಸೇವೆ ಮಾಡ್ತಿದ್ದೇವೆ ಅಂತ ಆಚಾರ್ಯರು ಇಲ್ಲಿ ಹೇಳ್ತಿದ್ದಾರೆ. ಮತ್ತೆ ಇದಕ್ಕೆ ಎಂತ ಹೇಳ್ತಿದ್ದಾರೆ ಈ ಶ್ಲೋಕದಲ್ಲಿ, ಇನ್ನು ಜನರಿಗೆ ನ್ಯೂಸ್ ಪೇಪರ್ ಓದ್ಲಿಕ್ಕೆ, ಮತ್ತೆ ಟಿವಿ ನೋಡ್ಲಿಕ್ಕೆ, ನ್ಯೂಸ್ ನೋಡ್ಲಿಕ್ಕೆ, ಬೇಡದ್ ನೋಡ್ಲಿಕ್ಕೆ ತುಂಬಾ ಇಚ್ಛೆ ಉಂಟು. ಆದರೆ ಕೃಷ್ಣನ ಬಗ್ಗೆ ಭಗವದ್ಗೀತೆ ಆಗ್ಲಿ ಭಾಗವತಂ ಕೇಳಲಿಕ್ಕೆ ಚೂರು ಕೂಡ ಇಷ್ಟ ಇಲ್ಲ. ಅದಕ್ಕೋಸ್ಕರ ಯಾಕೆ ಅವ್ರಿಗೆ ಇಷ್ಟ ಇಲ್ಲ, ಯಾಕೆಂದ್ರೆ ಅವರಿಗೆ ಅಪಶ್ಯತ ಆತ್ಮತತ್ವ, ಯಾಕಂದ್ರೆ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಆಚಾರ್ಯರು ಹೇಳ್ತಿದ್ದಾರೆ. ಎಸ್, ಇದು ಕೂಡ ಇಂಪಾರ್ಟೆಂಟ್ ಶ್ಲೋಕ, ಸಾಧ್ಯ ಆದ್ರೆ ಕಂಠಸ್ಥ ಮಾಡಿ. ರಾಜವಿದ್ಯಾ ರಾಜಗೂಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ.
ಇದು ರಾಜ್ಯವಿದ್ಯೆ. ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು ಇದು. ಅತ್ಯಂತ ಪರಿಶುದ್ಧ ಜ್ಞಾನ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ, ಇದು ನಾಶ, ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಈ ಆತ್ಮದ ಬಗ್ಗೆ ಹೇಳುವ ಕೃಷ್ಣ ಇದು ನಿಜವಾಗಿ ಇದು ರಾಜ್ಯವಿದ್ಯೆ. ನೋಡಿ, ರಾಜ್ಯವಿದ್ಯೆ ಅಂದ್ರೆ ಕಿಂಗ್ ಆಫ್ ಆಲ್ ನಾಲೆಜ್. ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು ಇದು. ಅತ್ಯಂತ ಪರಿಶುದ್ಧ ಜ್ಞಾನ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆ ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ, ಇದು ಶಾಶ್ವತ ಬುದ್ಧಿ, ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಹಾಗಾಗಿ ನಾವು ಆಚಾರ್ಯ ಹೇಳಿದ ಹಾಗೆ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಹೋಗ್ಬೇಕು. ನಾವು ಎಂತಂದ್ರೆ ಆಚಾರ್ಯ ಹೇಳ್ತಾರೆ, ಆಹಾರ, ನಿದ್ರಾ, ಭಯ, ಮೈಥುನ ಇದು ಪ್ರಾಣಿಗಳು ಕೂಡ ಹೋಗ್ತದೆ. ನೋಡಿ, ಈ ಕಲಿಯುಗದಲ್ಲಿ ಎಂತ ಅಂದ್ರೆ ಜನರಿಗೆ ತಿನ್ನೋದು, ಮತ್ತೆ ಮಲಗುವುದು, ಮತ್ತೆ ಮೈಥುನ ಅಂದ್ರೆ ಸೆಕ್ಸ್, ಮತ್ತೆ ಆಹಾರ, ನಿದ್ರಾ, ಭಯ. ಭಯ ಅಂದ್ರೆ ಡಿಫೆನ್ಸ್, ಅಂದ್ರೆ ನಮ್ಮ ನಾವು ಸೇವಿಂಗ್ಸ್ ಮಾಡುದು, ಅಂದ್ರೆ ಫ್ಯೂಚರ್ ಅನ್ನು ನಾವು ಇದು ಮಾಡುದು. ಇದು ಪ್ರಾಣಿಗಳು ಕೂಡ ಮಾಡ್ತದೆ ಅಂತ ಆಚಾರ್ಯ ಹೇಳ್ತಾರೆ. ಹಾಗಾಗಿ ನಾವು ಅದನ್ನೇ ಮಾಡಿದ್ರೆ ಪ್ರಾಣಿಗಳಿಗೆ ಮತ್ತೆ ನಮ್ಗೆ ಎಂತ ವ್ಯತ್ಯಾಸ ಉಂಟು? ಆಚಾರ್ಯ ಹೇಳ್ತಾರೆ, ನಾವು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಹೋಗ್ಬೇಕು. ಇಲ್ಲಿ ಕೃಷ್ಣ ಕೂಡ ಹೇಳುದು ಅದನ್ನೇ. ಹಾಗಾಗಿ ಇದನ್ನು ನಾವು ಮಾಡ್ಬೇಕು. ನಾವು ಸೇಮ್ ಅದನ್ನು, ಯಾಕೆ ಆಚಾರ್ಯ ಹೇಳ್ತಾರೆ, 84 ಲಕ್ಷ ರಾಶಿಯಲ್ಲಿ ನಾವು ಬೇರೆ ಬೇರೆ ಲೈಫ್ ತೆಗೆದು ಬಂದಿದ್ದೇವೆ. ಪುನಃ ಅದನ್ನೇ ಮಾಡಿದ್ರೆ ಆಚಾರ್ಯ ಹೇಳ್ತಾರೆ, ಪುನಃ ಪುನಃ ಚರ್ವಿತ ಸರ್ವನಾನ, ಮಾಡಿದನ್ನೇ ವಾಪಸ್ ಮಾಡುದು. ಹೇಗಂದ್ರೆ ಆ ಚೀವಿಂಗ್ ಉಂಟು, ಅದನ್ನು ಕೆಲವರು ಜಗಿತಾರೆ, ಜಗಿತಾ 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 ಇರ್ತಾರೆ. ಅಂದ್ರೆ ಅದರಲ್ಲಿ ಎಲ್ಲ ಹೋಗಿದೆ, ವಾಪಸ್ ಅದನ್ನೇ ಜಗಿದು. ಅದೇ ರೀತಿ ಆಚಾರ್ಯ ಹೇಳ್ತಾರೆ, ಇದನ್ನೆಲ್ಲ ಈ ಆಹಾರ, ನಿದ್ರಾ, ಭಯ, ಮೈಥುನ ನಾವು ತುಂಬಾ ಲೈಫ್ ಮಾಡಿದ್ದೇವೆ, ವಾಪಸ್ ಅದೇ ಮಾಡಬಾರ್ದು. ನಾವು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಹೋಗ್ಬೇಕಂತ ಆಚಾರ್ಯರು ಇಲ್ಲಿ ಹೇಳ್ತಾರೆ. ಸತ್ತು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದ್ರಿಂದ ಅವರು ಈ ಐಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ನೋಡಿ, ಇದೆಂತಂದ್ರೆ ಇದಕ್ಕೆ ಆಚಾರ್ಯ ಹೇಳ್ತಾರೆ, ಈಗ ನಾನು ಭಕ್ತಿದು ನಿಮ್ಗೆ ಆ 9 ಪ್ರೊಸೆಸ್ ಹೇಳಿದ್ದೇನೆ. ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ, ಈ 9. ಫಸ್ಟ್ ಇದು ನೋಡಿ, ಶ್ರದ್ಧಾ. ಈಗ ಹೇಗೆ ಅಂದ್ರೆ ಆಚಾರ್ಯ ಹೇಳ್ತಾರೆ ಅಂತಂದ್ರೆ, ಪ್ರಭುಪಾದ ಹೇಳುದು, ಈಗ ನಾವು ಎಲ್ಲಾ ಕಡೆಯಲ್ಲಿ ಶ್ರದ್ಧೆ ಆಗ್ತೇವಂತೆ. ನೋಡಿ, ಈಗ ಸೆಲೂನಿಗೆ ಹೋಗ್ತೀರಿ ನೀವು, ಗಂಡಸರು ಹೆಚ್ಚಾಗಿ, ಅಲ್ಲಿ ನಾವು ಹೇರ್ ಕಟಿಂಗ್ ಹೋಗುವಾಗ ಅವನ ಹತ್ರ ಆ ಬ್ಲೇಡ್ ಇರ್ತದೆ, ಅವನಿಗೆ ಅದರಿಂದ ನಮ್ಮ ಕುತ್ತಿಗೆಯನ್ನು ಕುಯ್ಯಬಹುದು, ಆದ್ರೆ ನಾವು ಶ್ರದ್ಧೆ ಆಗ್ತೇವೆ. ಮತ್ತೆ ನಾವು ಈ ಲಾಂಡ್ರಿಗೆ ಕೊಡ್ತೇವೆ ಬಟ್ಟೆಯನ್ನು, ಅಲ್ಲಿ ಕೂಡ ನಾವು ಶ್ರದ್ಧೆ ಆಗ್ತೇವೆ. ಅವನು ನಮ್ಮ ಡ್ರೆಸ್ ಅನ್ನು ಎಂತ ಹೇಳುದು ಕಟ್ ಮಾಡ್ಬೋದು, ಅಂದ್ರೆ ಹೊತ್ತಿಸ್ಬೋದು, ಆದ್ರೆ ನಾವು ಶ್ರದ್ಧೆ ಆಗ್ತೇವೆ. ಈಗ ನಾವು ಎಂತ ಹೇಳುದು ವೆಜಿಟೇಬಲ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೇವೆ, ಆಗ ಅವ ಎಂತೆಂಥದ್ದು ಕೊಳ್ತದ್ದು ಕೊಡ್ಬೋದು, ಆದ್ರೆ ನಾವು ಶ್ರದ್ಧೆ ಆಗ್ತೇವೆ. ಎಲ್ಲ ಕಡೆಯಲ್ಲಿ ನಾವು ಶ್ರದ್ಧೆ ಆಗ್ತೇವೆ ಅಂತೆ, ಆದ್ರೆ ಒಂದು ಕಡೆಯಲ್ಲಿ ನಾವು ಶ್ರದ್ಧೆ ಆಗುದಿಲ್ಲ, ಅದು ಎಲ್ಲಿ? ಕೃಷ್ಣನಲ್ಲಿ. ಇದೇ ಡಿಫ್ರೆನ್ಸ್ ಆಚಾರ್ಯ ಹೇಳ್ತಾರೆ. ಡಿಫ್ರೆನ್ಸ್ ಅನ್ನು ನೋಡಿ, ಇಲ್ಲಿ ನೋಡಿ, ಸತ್ತು ಸಂಹಾರ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಕ ಜಗತ್ತಿನಲ್ಲಿ ಜನನ ಅಂದ್ರೆ ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟು ಸಾವು, ಇದೇ ರಿಪೀಟೆಡ್. ಹಾಗಾಗಿ ಮಾರ್ಗಕ್ಕೆ ಹಿಂದಿರುಗೋರು. ಹಾಗಾಗಿ ನಮ್ಗೆ ಆಚಾರ್ಯ ಹೇಳ್ತಾರೆ, ನಾವು ಈ ಕೃಷ್ಣನಲ್ಲಿ ಕೂಡ ನಾವು ಶ್ರದ್ಧೆ ಹಾಕ್ಬೇಕಂತೆ. ಇನಿಷಿಯಲ್ ಆಗಿ ಕೋಮಲ ಶ್ರದ್ಧೆ ಅಂದ್ರೆ ಸ್ವಲ್ಪ ಮಟ್ಟಲ್ಲಿ ನಾವು ಶ್ರದ್ಧೆ ಹಾಕ್ಬೇಕು. ಆ ಶ್ರದ್ಧೆಯಿಂದಲೇ ಎಂತಾಗ್ತದೆ ಅಂದ್ರೆ ಫೇತ್ ಬಿಲ್ಡ್ಸ್ ಆನ್ ಫೇತ್, ಅಂದ್ರೆ ಶ್ರದ್ಧೆಯಿಂದ ಇನ್ನೂ ಶ್ರದ್ಧೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಇದು ನಾವು ಮಾಡ್ಬೇಕು, ಇದು ನಾವು ಮಾಡ್ತಾ ಇಲ್ಲ. ಆದ ಕಾರಣ ನಮ್ಗೆ ಆ ಕೃಷ್ಣ ಸಿಗುವುದಿಲ್ಲ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ, ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಕೃಷ್ಣ ಅಂದ್ರೆ ಆ ಕಾಣುವ ರೂಪದಲ್ಲಿ ಇಲ್ಲ. ಈಗ ಕೆಲವರೆಲ್ಲ ಹೇಳ್ತಾರೆ, ನಾನು ಡೈಲಿ ಕೃಷ್ಣನ್ ಮಾತಾಡ್ತೇನೆ. ನಿನ್ನೆ ಕೂಡ ಎಂತ ಹೇಳೋದು, ಮಧ್ಯಾಹ್ನದ ಕ್ಲಾಸಲ್ಲಿ ಒಬ್ರು ಹೇಳಿದ್ರು. ಹಾಗಾಗಿ ಇದೆಲ್ಲ ಸಾಧ್ಯವಿಲ್ಲ ಸರ್, ಯಾಕೆಂದ್ರೆ ನಾವು ಪ್ರೇಮ ಸ್ಟೇಜಿಗೆ ಬರದೆ ನಾವು ಕೃಷ್ಣನ ಹತ್ರ ಮಾತಾಡ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಇದು ಆಚಾರ್ಯ ಹೇಳ್ತಾರೆ, ಇದು ದಿಸ್ ಇಸ್ ಹ್ಯಾಲೂಸಿನೇಷನ್. ಹ್ಯಾಲೂಸಿನೇಷನ್ ಎಂತ ಅಂದ್ರೆ, ಈಗ ಇದಕ್ಕೆ ನಮ್ಮ ಆಚಾರ್ಯರು ಒಂದು ಉದಾಹರಣೆ ಕೊಡ್ತಾರೆ. ಹೇಗಂದ್ರೆ ಇದು ವೃಂದಾವನದಲ್ಲಿ ಕೆಲವೆಲ್ಲ ಸೋಕಾಲ್ಡ್ ಗಡ್ಡ ಎಲ್ಲ ಬಿಟ್ಟು ಸ್ಯಾಫ್ರನ್ ಎಲ್ಲ ಹಾಕಿ ಅವರೆಲ್ಲ ಮಾಡ್ತಾರೆ ಅಂತ ಜಪ ಮಾಡುದು. ಜಪ ಮಾಡಿ ಹೇಗಂದ್ರೆ, ಈಗ ನೀವು ಮೈಂಡಲ್ಲಿ ನೀವು ಓದುವಾಗ ಮೈಂಡಲ್ಲಿ ಹಾವು ಉಂಟು, ಅಲ್ಲಿ
ಓದುದು ಹಗ್ಗ, ನೀವು ಅದನ್ನೇ ತರ್ತೀರಿ, ಹಾವನ್ನೇ ತರ್ತೀರಿ. ಅದೇ ರೀತಿ ಅಲೋಸಿನೇಷನ್ ಅಂದ್ರೆ ನೀವು ಮೈಂಡ್ ಅಲ್ಲಿ ಆ ಕೂಗುವ ಒಂದು ಸೀನ್ ಅನ್ನು ಕ್ರಿಯೇಟ್ ಮಾಡುದು, ಮತ್ತೆ ಜಪ ಮಾಡುವ ಕೂಗುದು. ಆಗ ಜನರಲ್ಲಿ ಎಂತ ಎಣಿಸ್ತಾರೆ, ಇವೋ ಟಾಪ್ ಮೋಸ್ಟ್ ಅಂದ್ರೆ ಇವ ಶುದ್ಧ ಭಕ್ತ. ಅದೇ ಇಟ್ ಈಸ್ ಅ ಮೈಂಡ್ಸ್ ಎಲ್ಯೂಸಿನೇಷನ್. ಅದೇ ತರ ಜನರಲ್ಲಿ ಹೇಗೆ ಅಂದ್ರೆ, ನಾನು ಕೃಷ್ಣನ್ ನೋಡಿದೆ, ಮಾತಾಡಿದೆ, ಮೈಂಡಲ್ಲಿ ಅದನ್ನು ತರುವುದು, ಮೈಂಡಲ್ಲಿ ಅಂತ ತಂದು ಮತ್ತೆ ಹಾಗೆ ಥಿಂಕ್ ಮಾಡುದು. ದಿಸ್ ಇಸ್ ಮೈಂಡ್ಸ್ ಎಲ್ಯೂಸಿನೇಷನ್. ಹಾಗಾಗಿ ಸಾಧ್ಯವಿಲ್ಲ. ಆ ಕೃಷ್ಣನನ್ನು ನೋಡುವುದು ಸುಲಭದ ಕೆಲಸ ಅಲ್ಲ. ನಾನು ಕೃಷ್ಣ ಅಂತ ಮಾತಾಡಿದೆ ನೋಡಿ, ನಾವು ಶ್ರದ್ಧಾ ಸ್ಟೇಜ್ ಅಲ್ಲಿ ಇದ್ದೇವೆ, ನಾವು ಪ್ರೇಮ ಸ್ಟೇಜ್ ಮಾತಾಡ್ತೇವೆ. ಹಾಗಾಗಿ ಇದು ಸಾಧ್ಯವಿಲ್ಲ. ಆದರೂ ಸೃಷ್ಟಿಯಾದುದೆಲ್ಲ ನನ್ನಲ್ಲಿ ಆಧರಿಸಿದಲ್ಲ, ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳ ಪಾಲಕ ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೇನಾದರೂ ನಾನು ವಿಶ್ವದ ಅಭಿವ್ಯಕ್ತ ಭಾಗವಲ್ಲ, ಏಕೆಂದ್ರೆ ನಾನೇ ಸೃಷ್ಟಿಯ ಮೂಲ. ನೋಡಿ, ಕೃಷ್ಣನೇ ಸೃಷ್ಟಿಯ ಮೂಲ, ಇದನ್ನು ನಾವು ಅರಿಬೇಕು. ಎಲ್ಲಾ ಕಡೆಯ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದೆಲ್ಲ ನನ್ನಲ್ಲಿ ನೆಲೆಸಿರುತ್ತದೆ. ನೋಡಿ, ಇದಕ್ಕೆ ಆಚಾರ್ಯರು ವಿವರಿಸಿದ್ದಾರೆ. ಆ ಶ್ಲೋಕವನ್ನು ನಾನೀಗ ಒಮ್ಮೆ ನಿಮ್ಗೆ ಹೇಳ್ತೇನೆ. ಸಾರಿ, ಓಕೆ, ಒಂದು ನಿಮಿಷ. ಓಕೆ, ಆಚಾರ್ಯರು ಇದಕ್ಕೆ ಎಂತ ಹೇಳಿದ್ದಾರೆ ಅಂದ್ರೆ, ಭಾವಾರ್ಥದಲ್ಲಿ ಬ್ರಹ್ಮ ಸಂಹಿತದ ಶ್ಲೋಕ ಕೊಟ್ಟಿದ್ದಾರೆ. ಯಶ್ಚೈಕ ನಿಶ್ವಸತಿ ಕಾಲಂ ಆತ್ವಲಂಬ್ಯ ಜೀವಂತಿ ಲೋಮ ವಿಲಜ ಜಗದಂಡನಾಥ ವಿಷ್ಣುರ್ಮಾಸಯಸ್ಯ ಕಾಲ ವಿಶೇಷೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಆ ಗರ್ಭೋದಕ್ಷ ವಿಷ್ಣು ಹೇಗಂದ್ರೆ, ಆ ಯೋಗ ನಿದ್ರೆಯಲ್ಲಿ ಅವರು ಬ್ರೀತಿಂಗ್ ಮಾಡುವಾಗ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಆಗ್ತದೆ. ಹಾಗೆ ಅವರು ಹಿನ್ನೆಲೆ ಮಾಡುವಾಗ ಎಲ್ಲ ಒಳಗೆ ಹೋಗ್ತದೆ. ಇದು ನಾವು ತಿಳಿಬೇಕಂತೆ. ಇದನ್ನು ಆಚಾರ್ಯರು ಇಲ್ಲಿ ವಿವರಿಸಿದ್ದಾರೆ. ಹಾಗಾಗಿ ಎಲ್ಲ ಕಡೆ ಬೀಸುವ ಬಲಶಾಲಿ ಗಾಳಿಯು ಸದಾ ಆಕಾಶ ಹೇಗೆ ನೆಲೆಸುವುದು ಹಾಗೆ ಸೃಷ್ಟಿಯಾದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ ಎಂದು ಆಚಾರ್ಯರು ಇಲ್ಲಿ ಹೇಳಿದ್ದಾರೆ. ಓಕೆ, ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ, ಮತ್ತೆ ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಅಂದ್ರೆ ಆ ದೇವರ ಒಂದು ಬ್ರೀದಿಂಗ್ ಇಂದ ಎಲ್ಲವೂ ಸೃಷ್ಟಿ ಆಗ್ತದೆ, ಮತ್ತೆ ಅವರ ಹಿನ್ನೆಲೆ ಮಾಡುವಾಗ ಎಲ್ಲ ನಾಶವಾಗ್ತದೆ, ಒಳಗೆ ಹೋಗ್ತದೆ. ಧನಂಜಯನೇ, ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಅಂದ್ರೆ ಇದು ಯಾವುದು ನೋಡಿ, ನಾವೇಗೆ ಅಂದ್ರೆ ಆಚಾರ್ಯಲ್ಲಿ ಉದಾಹರಣೆ ಕೊಡ್ತಾರೆ. ಈಗ ಸಪೋಸ್ ನಮ್ದೊಂದು ಮನೆ ಕಟ್ಟೋದು, ನಾವೊಂದು ಜಾಗದಲ್ಲಿದ್ದೇವೆ. ನಿಮ್ಗೆಲ್ಲರಿಗೂ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರ್ಬೋದು. ಯಾರೆಲ್ಲ ಮನೆ ಕಟ್ಟಿದ್ದೀರಿ, ತುಂಬಾ ಟೈಮ್ ಹಿಡಿತದೆ. ತುಂಬಾ ಟೈಮ್ ಅಂದ್ರೆ ಎಲ್ಲ ಡೀಟೇಲ್ ಆಗಿ, ಅಂದ್ರೆ ಮನೆ ಕಟ್ಟುದು ಅಂದ್ರೆ ಎಂತ ಹೇಳುದು, ತುಂಬಾ ಕಷ್ಟ ಅಂದ್ರೆ ನೀವು ಅದ್ರಲ್ಲಿ ತುಂಬಾ ಟೈಮ್ ಹಿಡಿಬೇಕು. ಮತ್ತೆ ನಿಮ್ಗೆ ಲಾಸ್ಟ್ ಆಗುವಾಗ, ಹೆಂಡ್ ಆಗುವಾಗ ನೀವು ಪೂರ್ತಿ ಅಂದ್ರೆ ನಿಮ್ಗೆ ಸಾಕಾಗಿರ್ತದೆ. ಆದ್ರೆ ಕೃಷ್ಣ ಹಾಗೆಲ್ಲ, ಧನಂಜಯ ಎಲ್ಲ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ, ನಾನು ತಟಸ್ಥ ಕುಳಿತಿದ್ದು ಎಲ್ಲ ಐಹಿಕ ಚಟುವಟಿಕೆಗಳನ್ನು ನಿರ್ಲಿಪ್ತನಾಗಿರುತ್ತೇನೆ. ಅಂದ್ರೆ ಕೃಷ್ಣ ಈ ಬ್ರಹ್ಮಾಂಡ, ಕೋಟಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ರು ಕೃಷ್ಣನಿಗೆ ಏನು ಕಷ್ಟವಿಲ್ಲ, ತುಂಬಾ ಸುಲಭವಾಗಿ ಮಾಡ್ತಾನೆ. ಆದ್ರೆ ನಮ್ಗೆ ಹಾಗೆ ಅಲ್ಲ. ನಮ್ಗೆ ಒಂದು ಮನೆ ಕಟ್ಟುವಾಗ ನಮ್ಗೆ ಇಲ್ಲಿ ಕುತ್ತಿಗೆ ತನಕ ಬರ್ತದೆ, ಇದು ನಮ್ಮ ಸ್ಟೇಜ್. ಕೃಷ್ಣ ಹಾಗೆ, ಅದಕ್ಕೆ ಹೇಳುದು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ, ನನ್ನ ಸಂಕಲ್ಪದ ಅದು. ಓಕೆ, ಮಯಾ ದಕ್ಷೇನ ಪ್ರಕೃತಿ ಸೂಯತೆ ಸಾಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಕುಂತಿಯ ಮಗನ ಅರ್ಜುನನೇ, ನನ್ನ ಶಕ್ತಿಗಳಿಗೆ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ, ಮತ್ತೆ ನಾಶವಾಗುತ್ತದೆ. ಅಂದ್ರೆ ಆ ಕೃಷ್ಣನ ಒಂದು ಆರ್ಡರ್ ಇಂದ ಈ ಪ್ರಕೃತಿಯು ಕೆಲಸ ಮಾಡುವುದು, ಮತ್ತೆ ಅದು ಸೃಷ್ಟಿಯಾಗ್ತದೆ, ಮತ್ತೆ ಹಾಗೆ ನಾಶ ಕೂಡ ಆಗುತ್ತದೆ. ಅದೆಲ್ಲವೂ ಕೃಷ್ಣನ ಅಪ್ಪಣೆಯಲ್ಲಿ. ಎಸ್,
ಅವಜಾನಾತಿ ಮಾಮೂಢ ಮಾನುಷಿಂತನು ಆಶ್ರಿತ ಪರಂಭಾವಂ ಅಜಾನಾತೋ ಮಾಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ, ನನ್ನ ದಿವ್ಯ ಪ್ರಕೃತಿ ಅವರಿಗೆ ತಿಳಿಯದು. ನೋಡಿ, ಯಾಕೆಂದ್ರೆ ಆಚಾರ್ಯ ಹೇಳ್ತಾರೆ, ಆಗ ಕೃಷ್ಣನ ಟೈಮಲ್ಲಿ ಕೂಡ ಮೂಢರಿದ್ರು, ರಾಕ್ಷಸರಿದ್ರು, ನಾಸ್ತಿಕರಿದ್ರು, ಈಗ ಕೂಡ ಇದ್ದಾರೆ. ಈಗ ಕೂಡ ಕೆಲವರು ಹೆಚ್ಚಿನವರು ಹೇಳುದು, ನಾವೀಗ ಬುಕ್ ವಿತರಣೆ ಮಾಡ್ಲಿಕ್ಕೆ ಹೋಗುವಾಗ ಜನರು ಹೇಳ್ತಾರೆ ಕೃಷ್ಣ ನಮ್ಮ ಹಾಗೆ ಮನುಷ್ಯ. ಹೆಚ್ಚಿನವರು ಹೇಳ್ತಾರೆ, ಆಲ್ಮೋಸ್ಟ್ ಒಂದು 90% ಜನರು ಇದನ್ನು ಹೇಳುದು. ಯಾಕಂದ್ರೆ ಅವರು ಮೂಢರು, ಕೃಷ್ಣ ಎಲ್ಲಿ ಹೇಳಿದಾನೆ ಅವರು ಮೂಢರು, ಮತ್ತೆ ಅವರು ಅಪಹಾಸ ಮಾಡ್ತಾರೆ. ಎಂತಂದ್ರೆ ಅವು ಕೂಡ ಸತ್ತು ಹೋದ, ಆ ತರ ಎಲ್ಲ ಹೇಳ್ತಾರೆ. ಆದ್ರೆ ಇರುವುದೆಲ್ಲ ಪ್ರಭು ಕೃಷ್ಣನೇ, ಮಾತ್ರ ಅವರಿಗೆ ಇದು ತಿಳಿಯದು. ಯಾಕೆ ತಿಳಿಯದು? ಯಾಕೆಂದ್ರೆ ಅವರು ಮೂಢರು, ರಾಕ್ಷಸರು, ಮತ್ತೆ ನಾಸ್ತಿಕರು. ಅಂತವರಿಗೆ ಕೃಷ್ಣನು ಅರ್ಥವಾಗುವುದಿಲ್ಲ. ಆಚಾರ್ಯ ಎಷ್ಟೋ ಸತ್ಯ ಹೇಳ್ತಿದ್ರು, ಈಗ ಕೃಷ್ಣ, ನೀವು ಹೇಳ್ತೀರಿ ಕೃಷ್ಣನನ್ನು ಇಲ್ಲಿ ತರಿಸಿ ಅಂತ. ಕೃಷ್ಣ ಬಂದ್ರೆ ನೀವು ರೆಡಿ ಇಲ್ಲ. ಹೇಗಂದ್ರೆ ಇದಕ್ಕೆ ಒಂದು ಉದಾಹರಣೆ, ಒಂದು ಹೆಂಗಸು ಕಾಡಲ್ಲಿ ಎಂತ ಮಾಡ್ತಿದ್ದಂತೆ, ಕಟ್ಟಿಗೆನೆಲ್ಲ ಇದು ಒಟ್ಟುಗೂಡಿಸಿ ತಲೆಯಲ್ಲಿ ಇಟ್ಟು ಕೊಂಡೋಗ್ತಿತ್ತು. ಹಾಗೆ ಕೊಂಡೋಗುವಾಗ ಎಂತ ಆಯ್ತಂದ್ರೆ, ಒಂದು ದಿವಸ ಆ ಕಟ್ಟಿಗೆ ಬಿದ್ದು ಹೋಯ್ತು. ಬಿದ್ದು ಹೋದಾಗ ತುಂಬಾ ಮುದುಕಿ ಇಮಿಡಿಯೇಟ್ ಆಗಿ ಕೃಷ್ಣ 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 ಅಂತ ಕರೆದಂತೆ ಹೆಂಗಸು. ಕೃಷ್ಣ ಕೃಷ್ಣ ಕರೆಯುವಾಗ ಕೃಷ್ಣ ಬಂದಂತೆ. ಕೃಷ್ಣ ಬಂದು ಕೇಳಿದಂತೆ ಎಂತ ಬೇಕು ಅಂತ. ನೋಡಿ, ಆಚಾರ್ಯ ಇಲ್ಲಿ ಹೇಳ್ತಾರೆ, ಕೃಷ್ಣ ಎಂತ ಬೇಕು ಅಂತ ಕೇಳಿದ ಅವಳು ಎಷ್ಟು ಒಂದು ಎಷ್ಟು ಪುಣ್ಯ ಮಾಡಿದಾಳೆ ಅಂದ್ರೆ, ಕೃಷ್ಣ ಬಂದು ಕೇಳಿದಾಳೆ. ಆದ್ರೆ ಅವಳು ಎಂತ ಕೇಳಿದಂದ್ರೆ, ಆ ಕಟ್ಟಿಗೆಯನ್ನು ಮೇಲೆ ವಾಪಸ್ ನನ್ನ ತಲೆಯಲ್ಲಿ ಇಡು. ನಮ್ದು ಕೂಡ ಪರಿಸ್ಥಿತಿ ಇದೆ. ಕೃಷ್ಣ ಬಂದ್ರೆ ನಮ್ಗೆ ಎಂತ ಕೇಳ್ಬೇಕಂತ ಗೊತ್ತಿಲ್ಲ. ನಾವು ಕೂಡ ಮುದುಕಿಯಾಗೆ ನಾವು ಎಂತ ಹೇಳ್ತೇವೆ, ನನಗೆ ಅದು ಕೊಡು, ಇದು ಕೊಡು, ಅದು ಮಾಡು, ಇದು ಮಾಡು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಕೃಷ್ಣ ಈಗ ಬರುವುದಿಲ್ಲ. ಯಾಕಂದ್ರೆ ನಾವು ರೆಡಿ ಇಲ್ಲ. ನಾವು ಕೂಡ ಆ ಮುದುಕಿಯಾಗೆ ನಾವು ವಾಪಸ್ ಅದನ್ನು ಕಟ್ಟಿಗೆಯನ್ನು ಕೇಳ್ತೇವೆ ತಲೆಯಲ್ಲಿ ಇಡುವ ಅಂತ. ಅವಳಿಗೆ ಎಂತ ಬೇಕಂತ ಕೇಳ್ಬೋದಿತ್ತಂತೆ. ಹಾಗಾದ್ರೆ ಅದು ಕೇಳಿಲ್ಲ ಅವಳು. ಹಾಗಾಗಿ ನಾವು ಭಕ್ತಿಯಲ್ಲಿ ಹೇಗೆ ನಾವು ಮುನ್ನಡೆ ಸಾಧಿಸು, ಇದನ್ನು ನಾವು ಕೃಷ್ಣ ಅಂತ ಕೇಳ್ಬೇಕಂತ. ಮೋಘಶ ಮೋಘ ಕರ್ಮಣ ಮೋಘ ಜ್ಞಾನ ವಿಚೇತಸ ರಾಕ್ಷಸಿ ಮಾಸುರಿಂ ಚೈವ ಪ್ರಕೃತಿ ಮೋಹಿನಿಂ ಶ್ರಿತ. ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕರ ಅಭಿಪ್ರಾಯಗಳು ಆಕರ್ಷಿಸುತ್ತದೆ. ಯಾರು ಹೀಗೆ ದಿಗ್ಭ್ರಮೆ ಆಗ್ತಾರೆ ಅವರು ನಾಸ್ತಿಕರು. ನಾಸ್ತಿಕರು ನಿಮಗೆ ತುಂಬಾ ಗೊತ್ತುಂಟು. ಎಲ್ಲ ಸೋ ಕಾಲ್ಡ್ ಎಜುಕೇಶನ್ ಇದ್ದವರೆಲ್ಲ ಅವರೆಲ್ಲ ನಾಸ್ತಿಕರು. ದೇವರ ಮೇಲೆ ಸ್ವಲ್ಪ ಕೂಡ ನಂಬಿಕೆ ಇಲ್ಲ. ಮತ್ತೆ ರಾಕ್ಷಸಿ ಅಂದ್ರೆ, ಯಾಕೆ ಕೃಷ್ಣ ನೀನ್ ಯಾಕೆ ಅದು ಕೃಷ್ಣ ಹೇಳ್ತಾನೆ ಸರ್ವಧರ್ಮ ಪರಿತ್ಯಾಜ್ಯ, ಯಾಕೆ ನಾನು ಕೃಷ್ಣನಿಗೆ ಸರೆಂಡರ್ ಆಗ್ಬೇಕು, ನಾನು ಭೋಗ್ತಾರ, ನಾನು ಎಂಜಾಯರ್, ಅದು ಅಂತವರೆಲ್ಲ ರಾಕ್ಷಸರು. ಒಂದು ನಾಸ್ತಿಕ ಅಭಿಪ್ರಾಯ ಆಕರ್ಷಿಸುತ್ತದೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು ಮತ್ತು ಫಲಾಪೇಕ್ಷ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತದೆ. ಅವರಿಗೆ ಯಾವುದೂ ಸಿಗುವುದಿಲ್ಲ ಅಂತೆ. ಈ ಲೈಫಲ್ಲಿ ಅವರು ಒಳ್ಳೆ ಒಂದು ಎಜುಕೇಶನ್ ಮಾಡಿದ್ದಾರೆ, ಒಳ್ಳೆ ಹಣ ಉಂಟು. ಆದ್ರೆ ನೆಕ್ಸ್ಟ್ ಲೈಫಲ್ಲಿ ಅವರಿಗೆ ಅದು ಲಾಸ್ಟ್ ಲೈಫ್ ಇದು ಅವರಿಗೆ ಸಿಗ್ತದೆ 100%. ಆದ್ರೆ ಸಾಯುವ ಟೈಮಲ್ಲಿ ಅವರು ಕೃಷ್ಣ ಪ್ರಜ್ಞೆ ಆಗದಿದ್ರೆ ಮತ್ತೆ ಅವರಿಗೆ ಇನ್ನು ಅವರ ಕರ್ಮಾನುಸಾರ ಎಂತ ಸಿಗ್ತದೆ ಅಂತ ಗೊತ್ತಿಲ್ಲ. ಓಕೆ. ಮಹಾತ್ಮಾನಾಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿಂ ಅವ್ಯಯಂ. ಪ್ರಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನು ಆದ ದೇವೋತ್ತಮ ಪರಮಪುರುಷನೆಂದು ಗೊತ್ತು. ಆದ್ದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗುತ್ತಾರೆ. ನೋಡಿ, ಇಲ್ಲಿ ವಾಪಸ್ ಮಹಾತ್ಮ ಅಂತ ಇಲ್ಲಿ ಶ್ಲೋಕ ಬಂತು. ಹಾಗೆ ಆಚಾರ್ಯರಲ್ಲಿ ಮಹಾತ್ಮಗೆ ಹೇಳ್ತಾರೆ, ಕಲಿಯುಗದಲ್ಲಿ ಇದು ಫ್ಯಾಷನ್ ಆಗಿದೆ ಎಲ್ಲರನ್ನು ಮಹಾತ್ಮ ಕರೆಯುವುದು. ಹಾಗೆಲ್ಲ, ಮಹಾತ್ಮ ಅಂದ್ರೆ ಭಕ್ತಿಯಲ್ಲಿ ಯಾರು ಶುದ್ಧ ಭಕ್ತಿಯಲ್ಲಿ ಇದ್ದಾನೆ, 100% ಭಕ್ತಿಯಲ್ಲಿ ಇದ್ದಾನೆ, ಅವನಿಗೆ ಮಹಾತ್ಮ ಅಂತ ಹೇಳ್ಬೇಕಂತೆ. ಈಗ ನಮ್ಮ ಆಚಾರ್ಯರು ಪ್ರಭುಪಾದ್ ಅವರು ಮಹಾತ್ಮ. ಆ ತರ ಶುದ್ಧ ಭಕ್ತಿಯಲ್ಲಿ ಯಾರಿದ್ದಾರೆ ಅವರಿಗೆ ಹೇಳ್ಬೇಕು. ಇಲ್ಲದ ಈಗ ಎಂತ ಆಗಿದೆ ಅಂದ್ರೆ ಎಲ್ಲರನ್ನು ಮಹಾತ್ಮ ಹೇಳುದು, ಹಾಗೆ ಆಗ್ಬಾರ್ದು ಅಂತ ಆಚಾರ್ಯ ಹೇಳ್ತಾರೆ. ಮತ್ತೆ ಅಂತ ಮಹಾತ್ಮನ ಎಂತಾನಂದ್ರೆ
ಭ್ರಾಂತಿಗೆ ಸಿಗುವ ಮಹಾತ್ಮರು ದೈವಿ ಪ್ರಕೃತಿ ರಕ್ಷಣೆಯಲ್ಲಿ ಇದ್ದಾರೆ. ನೋಡಿ, ನಾವು ಮಾಯೆಯ ಕಂಟ್ರೋಲ್ ಅಲ್ಲಿ ಇದ್ದೇವೆ, ಮಾಯೆ ನಮ್ಮನ್ನು ಆಟವಾಡಿಸ್ತಾ ಉಂಟು. ಆದ್ರೆ ಮಹಾತ್ಮರನ್ನು ಯೋಗ ಮಾಯೆ ಕೃಷ್ಣನು ರಕ್ಷಿಸ್ತಾ ಇದ್ದಾನೆ. ಅಂದ್ರೆ ಕೃಷ್ಣನ ಒಂದು ಬಂಧನದಲ್ಲಿ ಇದ್ದಾರೆ, ಮಾಯೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ ಅವರನ್ನು. ಹಾಗಾಗಿ ದೈವಿ ಪ್ರಕೃತಿ ರಕ್ಷಣೆ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನು ಆದ ದೇವೋತ್ತಮ ಪುರುಷನು ಎಂದು ಗೊತ್ತು. ಅವರಿಗೆ ಕೃಷ್ಣನು ದೇವೋತ್ತಮ ಪರಮಪುರುಷನು ಎಂದು ಗೊತ್ತು ಆದ ದೇವೋತ್ತಮ ಪುರುಷನು ಎಂದು ಗೊತ್ತು. ಆದ್ರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗುತ್ತಾರೆ. ಎಸ್, ಸತತ ಕೀರ್ತಯಂತೋ ಮಾಂ ಯತತಂಶ್ಚ ದೃಢಾವೃತ ನಮಸ್ಯಂಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ, ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡುತ್ತಾ, ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಅಂತ ಮಹಾತ್ಮರು ಎಂತ ಅಂದ್ರೆ ಸತತ ಕೀರ್ತಯಂತೋ ಮಾಂ, ಸತತವಾಗಿ ಕೀರ್ತನೆ ಮಾಡುತ್ತಾರೆ, ದೃಢ ಸಂಕಲ್ಪದ ಪ್ರಯತ್ನ ಮಾಡುತ್ತಾರೆ. ಅಂದ್ರೆ ಕೃಷ್ಣನನ್ನು ನಾನು ಈ ಲೈಫಲ್ಲಿ ನೋಡ್ಲೇಬೇಕು, ಮತ್ತೆ ಕೃಷ್ಣನಿಗೆ ನಮಸ್ಕಾರ ಮಾಡುತ್ತಾರೆ. ಮತ್ತೆ ಅಂತ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ಕೃಷ್ಣನನ್ನು ಪೂಜಿಸುತ್ತಾರೆ. ಎಸ್, ಅದು ನಮ್ಮ ಆಚಾರ್ಯರು ಕೇಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀ ಪ್ರಭುಪಾದ್. ಪಿತಾಹಂ ಅಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ ಸಮಾಯಜುರ್ ಏವಚ. ನಾನು ವಿಶ್ವದ ತಂದೆ, ಆಧಾರ ಮತ್ತು ಪಿತಾಮಹ, ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು ಓಂಕಾರ, ನಾನು ಋಕ್ ಸಮ ಮತ್ತು ಯಜುರ್ವೇದಗಳು. ನೋಡಿ, ಕೃಷ್ಣ ಎಲ್ಲವನ್ನು ಇಲ್ಲಿ ಕೊಟ್ಟಿದ್ದಾನೆ, ಒಟ್ಟಿಗೆ ಕೊಟ್ಟಿದ್ದಾನೆ. ಅಂದ್ರೆ ಕೃಷ್ಣ ತಂದೆ ಮತ್ತು ತಾಯಿ, ಕೃಷ್ಣ ಆಧಾರ, ಕೃಷ್ಣ ಪಿತಾಮಹ, ಮತ್ತೆ ಜ್ಞಾನದ ಗುರಿ. ಇದು ಭಗವದ್ ಓದಿದ್ದೀರಿ, ಇದು ಜ್ಞಾನದ ಗುರಿ. ಪವಿತ್ರೀಕರಿಸುವವನು, ಕೃಷ್ಣ ನಮ್ಮನ್ನು ಪವಿತ್ರೀಕರಿಸ್ತಾನೆ. ಮತ್ತೆ ಕೃಷ್ಣ ಓಂಕಾರ, ಮತ್ತೆ ಋಗ್ ಸಮ ಮತ್ತೆ ಯಜುರ್ವೇದ, ವೇದಗಳು ಕೂಡ ಕೃಷ್ಣನೇ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನ, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಬೀಜ ಪ್ರದಾಪಿತ ಅಂದ್ರೆ ಕೃಷ್ಣನು ಸೀಡ್ ಗಿವಿಂಗ್ ಫಾದರ್. ಹಾಗಾಗಿ ಇದೆಲ್ಲ ಕೃಷ್ಣ. ನೋಡಿ, ಆಕ್ಚುಲಿ ಈ ಭಗವದ್ಗೀತೆಯಲ್ಲಿ ಕೃಷ್ಣ ಕ್ಲಿಯರ್ ಆಗಿ ಹೇಳಿದ್ದಾನೆ. ಆದ್ರೆ ನಮ್ಗೆ ಯಾಕೆ ಈ ಡೌಟ್ ಅಂದ್ರೆ, 1000 ಸಂಸ್ಥೆಗಳುಂಟು, ಅವರು ಅಲ್ಲಿ ಕೃಷ್ಣ ಹೇಳಿದನ್ನು ಚೇಂಜ್ ಮಾಡಿದ್ದಾರೆ. ಡಿಫ್ರೆನ್ಸ್ ಅಷ್ಟು ಅದೇ. ಹಾಗಾಗಿ ಕೃಷ್ಣ ಹೇಗೆ ಹೇಳಿದಾನೆ ನೋಡಿ, ನಮ್ಮ ಆಚಾರ್ಯರು ನಮ್ಮ ಬುಕ್ಕಿಗೆ ಭಗವದ್ಗೀತಾ ಯಥಾರೂಪ ಅಂದ್ರೆ ಕೃಷ್ಣ ಹೇಗೆ ಹೇಳಿದಾನೆ ಹಾಗೆ ಓದಿದ್ರೆ ನಿಮ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಆದ್ರೆ ಅವರ ಅಭಿಪ್ರಾಯ ಕೊಟ್ಟಿದ್ದಾರೆ, ಅಲ್ಲಿ ನಮಗೆ ಕನ್ಫ್ಯೂಷನ್ ಆಗೋದು. ಅರ್ಜುನನೇ, ತಾನೇ ಶಾಖವನ್ನು ಕೊಡುತ್ತೇನೆ, ತಾನೇ ಮಲೆಯನ್ನು ತಡೆ ಹಿಡುತ್ತೇನೆ ಮತ್ತು ಕಳುಹಿಸ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿ ಇವೆ. ಕ್ಲಿಯರ್ ಆಗಿ ಹೇಳಿದಾನೆ, ಎಲ್ಲವೂ ಕೃಷ್ಣ ಅಂತೆ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗೋಲೋಕವನ್ನು ಆರಿಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳನ್ನು ಬಿಡುಗಾದ ಪರಿಶುದ್ಧರಾಗಿ ಸರ್ವಲೋಕದಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಅಂದ್ರೆ ದೇವತೆಗಳ ಆರಾಧನೆ ಮಾಡಿದ್ರೆ, ವೇದಗಳಲ್ಲಿ ನೋಡಿ, ಈ ಸಮವೇದ, ಋಗ್ವೇದ, ಯಜುರ್ವೇದ, ಅಥರ್ವೇದ, ಇದೆಲ್ಲ ವೇದವ್ಯಾಸರು ಬರ್ತದ್ದು. ಅದರಲ್ಲಿ ಎಂತ ಉಂಟಂತೆ, ಶುದ್ಧ ಭಕ್ತಿ ಇಲ್ಲ, ಅದರಲ್ಲಿ ನಾವು ಪುಣ್ಯ ಹೇಗೆ ಗಳಿಸುವುದು, ಮತ್ತೆ ಸ್ವರ್ಗಲೋಕಗಳು ಎಂತ ಹೇಳುದು, ದೇವತಾ ಲೋಕಕ್ಕೆ ಹೇಗೆ ಹೋಗುದು, ಅದಿರುವುದು. ಹಾಗಾಗಿ ಅದನ್ನು ಓದಿದ್ರೆ ನೀವು ಸ್ವರ್ಗಲೋಕಕ್ಕೆ ಹೋಗ್ಬಹುದು, ಆದ್ರೆ ಅಲ್ಲಿ ನೀವು ಸರ್ವ ಸುಖವನ್ನು ಪಡೆಯಬಹುದು. ಅದು ನಿಮ್ಮ ಟೈಮ್ ಆದ ಕೂಡಲೇ ಮತ್ತೆ ನೀವು ಸಾಯಲೇಬೇಕು. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಅದು ಒಳ್ಳೆ ಪ್ರಪೋಸಲ್ ಅಲ್ಲ. ಕೃಷ್ಣನ ಲೋಕಕ್ಕೆ ಹೋಗುದು ಒಳ್ಳೆ ಪ್ರಪೋಸಲ್, ಯಾಕಂದ್ರೆ ಮತ್ತೆ ನಿಮ್ಗೆ ಜನ್ಮವಿಲ್ಲ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲವನ್ನು ಗ್ರಹಿಸಿದ ನಂತರ ಈ ಮರ್ತ್ಯ ಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳು ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಹರಸುವರು, ಮತ್ತೆ ಮತ್ತೆ ಹುಟ್ಟಿ ಸಾಯುವುದಷ್ಟೇ ಸಾಧಿಸುತ್ತಾರೆ. ಹೇಗೆಂದು ಆಚಾರ್ಯ ಹೇಳ್ತಾರೆ, ಸ್ವರ್ಗಲೋಕದಲ್ಲಿ, ಈಗ ನಾವು ಇಲ್ಲಿ ಭೂಲೋಕದಲ್ಲಿ ನಮಗೆ ಒಂದು 3 ಮಾವಿನಕಾಯಿ ತಿಂದ್ರೆ ನಮಗೆ ಹೊಟ್ಟೆ ಫುಲ್ ಆಗ್ತದೆ, ದೊಡ್ಡ ಮಾವಿನಕಾಯಿ. ಆದ್ರೆ ಸ್ವರ್ಗಲೋಕದಲ್ಲಿ ಅಂಥದ್ದು
1000 ತಿಂದ್ರು ಕೂಡ ನಮ್ಗೆ ಫುಲ್ ಆಗುದಿಲ್ಲ ಅಂತೆ. ಅಂದ್ರೆ ಸುಖ ಜಾಸ್ತಿ ಅಲ್ಲಿ, ಹಿಂದೆ ಸುಖ. ಮತ್ತೆ ಇಲ್ಲಿ ನೀವು 100 ವರ್ಷ ಬದುಕ್ತೀರಿ, ಅಲ್ಲಿ ಕೋಟಿಗಟ್ಟಲೆ ವರ್ಷ ಬದುಕ್ತೀರಿ. ಆದ್ರೆ ನಿಮ್ಮ ಟೈಮ್ ಆದ ಕೂಡಲೇ ನೀವು ವಾಪಸ್ ಸಾಯಲೇಬೇಕು ಅಂತ ಆಚಾರ್ಯ ಹೇಳ್ತಾರೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿಂದ ನನ್ನನ್ನು ಪೂಜಿಸ್ತಾ ನನ್ನ ದಿವ್ಯ ರೂಪಂ ಧ್ಯಾನಿಸೋರು ಯಾರು, ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತೆ ಇರುವುದನ್ನು ಕಾಪಾಡುತ್ತೇನೆ. ನೋಡಿ, ನಾವು ಕೃಷ್ಣನಲ್ಲಿ ಯಾಕೆ ಪೂಜೆ ಮಾಡ್ಬೇಕಂದ್ರೆ, ಇಲ್ಲಿ ಕೃಷ್ಣ ಹೇಳ್ತಾನೆ ದೇವತೆಗಳು ಹಾಗೆ ಅಲ್ಲ. ಎಂತಂದ್ರೆ ಅವ್ರು ಕೊಡ್ತಾರೆ, ಅದ್ರ ಗ್ಯಾರಂಟಿ ಇಲ್ಲ. ಅದು ಕೃಷ್ಣ ಹೇಗಂದ್ರೆ, ಯಾರು ದೃಢ ಸಂಕಲ್ಪದ ಕೃಷ್ಣನನ್ನು ಪೂಜಿಸ್ತಾರೆ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ, ಮತ್ತೆ ಯಾವುದು ಇರುವುದು ಅದನ್ನು ಕಾಪಾಡ್ತೇನೆ. ಇದು ದೇವತೆಗಳೇ ಮಾಡ್ಲಿಕ್ಕೆ ಆಗುದಿಲ್ಲ, ಕಾಪಾಡ್ಲಿಕ್ಕೆ. ಇರುವುದನ್ನು ಕೊಡ್ತಾರೆ, ಕಾಪಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಕೃಷ್ಣ ಕಾಪಾಡ್ತಾನೆ. ಆಗ ಅದಕ್ಕೋಸ್ಕರ ನಾವು ಕೃಷ್ಣನಲ್ಲಿ ಪೂಜೆ ಮಾಡಬೇಕು. ಯೇ ಅಪಿ ಅನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧೆಯಾನ್ವಿತ ತೇ ಅಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿ ಪೂರ್ವಕಂ. ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಅಂದ್ರೆ ನಾವು ದೇವತೆಗಳನ್ನು ಪೂಜೆ ಮಾಡುದಿದ್ರು ಕೂಡ ಇಂಡೈರೆಕ್ಟ್ ಆಗಿ ಅದು ಕೃಷ್ಣನೇ ಪೂಜೆ ಮಾಡುದಂತೆ, ಆದ್ರೆ ಅದು ತಪ್ಪು ರೀತಿಯಲ್ಲಿ ಮಾಡ್ತಿದ್ದಾರೆ. ಯಾಕೆಂದ್ರೆ ಆ ಶ್ರದ್ಧೆ ಕೊಡುವುದು ಕೃಷ್ಣನೇ, ಪರಮಾತ್ಮನಾಗಿದ್ದಾನೆ. ಆ ಶ್ರದ್ಧೆಯನ್ನು ನೀಡುವನು ಕೃಷ್ಣನೇ. ಯಾಂತಿ ದೇವಾ ವೃತಾನ್ ದೇವಾ ಪೃಥ್ವಿಯಾಂತ್ರಿನ್ ಪೃಥ್ವಿತ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜುನೋ ಅಭಿಮಾಂ. ದೇವತೆ ನೋಡಿ, ಇದು ಈಗ ಅಂದ್ರೆ ನಮ್ಗೆ ಈಗ ಕೆಲವು ಎಕ್ಸಾಮ್, ಆನ್ಲೈನ್ ಎಕ್ಸಾಮ್ ಇರ್ತದೆ. ಆಗ 4 ಎಂತ ಅಂದ್ರೆ 4 ಉತ್ತರ ಇರ್ತದೆ ಅದರಲ್ಲಿ. ಅದರಲ್ಲಿ ನಾವು ಎಂತಂದ್ರೆ ಒಂದಕ್ಕೆ ಟಿಕ್ ಆಗ್ಬೇಕು. ಅದೇ ರೀತಿ ಇಲ್ಲಿ ಕೃಷ್ಣ ನಮ್ಗೆ 4 ಆಪ್ಷನ್ ಕೊಟ್ಟಿದ್ದಾನೆ. ಫಸ್ಟ್ ಆಪ್ಷನ್ ಎಂತಂದ್ರೆ ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಮತ್ತೆ ಪಿತೃಗಳನ್ನು ಪೂಜಿಸುವವರು ಪಿತೃಲೋಕಕ್ಕೆ ಹೋಗ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಹಾಗಾಗಿ ಕೃಷ್ಣ ಇಲ್ಲಿ ನಮ್ಗೆ ಆಪ್ಷನ್ ಕೊಟ್ಟಿದ್ದಾನೆ 4. ನಮ್ಗೆ ಯಾವ್ದು ಬೇಕು ನಾವು ಅದನ್ನು ಪೂಜೆ ಮಾಡ್ಬೇಕು ಅಷ್ಟೇ. 4 ಆಪ್ಷನ್ ಉಂಟು, ನಮ್ಗೆ ಬೇಕಾದ ನಾವು ಪೂಜೆ ಮಾಡ್ಬೇಕು. ದೇವತೆಗಳನ್ನು ಪೂಜೆ ಮಾಡಿದ್ರೆ ದೇವತೆ ಲೋಕಕ್ಕೆ ಹೋಗ್ತೇವೆ, ಪಿತೃಗಳನ್ನು ಪೂಜೆ ಮಾಡಿದ್ರೆ ಪಿತೃಲೋಕಕ್ಕೆ ಹೋಗ್ತೇವೆ, ಭೂತಗಳನ್ನು ಪೂಜೆ ಮಾಡಿದ್ರೆ ಭೂತಲೋಕಕ್ಕೆ ಹೋಗ್ತೇವೆ, ಕೃಷ್ಣನ ಪೂಜೆ ಮಾಡಿದ್ರೆ ಕೃಷ್ಣನ ಲೋಕಕ್ಕೆ ಹೋಗ್ತೇವೆ. ಆದ್ರೆ ಕೃಷ್ಣ ಲೋಕಕ್ಕೆ ಹೋದ್ರೆ ಮತ್ತೆ ನಮ್ಗೆ ಮೃತ್ಯು ಇಲ್ಲ. ಓಕೆ, ಇದು ಇಂಪಾರ್ಟೆಂಟ್ ಶ್ಲೋಕ. ಪತ್ರಂ ವಿಶ್ವಂ ಫಲಂ ತೋಯಂ ಯೋ ಮೇ ಭಕ್ತ ಪ್ರಯಚ್ಛತಿ ತದಂ ಭಕ್ತಿ ಉಪಾಋತಂ ಅಶ್ನಾಮಿ ಪ್ರಯತಾತ್ಮನ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂ, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸ್ತೇನೆ. ನೋಡಿ, ಕೃಷ್ಣ ಹೇಗಂದ್ರೆ ಕೃಷ್ಣನಿಗೆ ಅಲ್ಲಿ ಕೋಟಿಗಟ್ಟಲೆ ಲಕ್ಷ್ಮಿಯವರಿದ್ದಾರೆ ಸೇವೆ ಮಾಡ್ಲಿಕ್ಕೆ. ಆದ್ರೂ ಕೂಡ ಕೃಷ್ಣ ಭಾವಗ್ರಹಿ ಜನಾರ್ದನ. ನೀವು ಭಾವದಲ್ಲಿ ಎಂತಾದ್ರೂ ಕೊಟ್ರೆ ಕೃಷ್ಣ ಅದನ್ನು ಸ್ವೀಕರಿಸ್ತಾನೆ. ಹಾಗಾಗಿ ಕೃಷ್ಣ ಎಂತ ಕೇಳುವುದು, ದೊಡ್ಡದು ಕೇಳುವುದಿಲ್ಲ. ಕೃಷ್ಣ ಕೇಳುವುದು ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರ ಅಂದ್ರೆ ವೆಜಿಟೇಬಲ್ಸ್, ಪುಷ್ಪಂ ಅಂದ್ರೆ ಫ್ಲವರ್ಸ್, ಹೂವು, ಫಲಂ ಅಂದ್ರೆ ಫ್ರೂಟ್ಸ್, ಮತ್ತೆ ತೋಯಂ ಅಂದ್ರೆ ನೀರು. ಈ 4 ನನಗೆ ಕೊಟ್ಟು ಮತ್ತೆ ನೀನು ಸ್ವೀಕಾರ ಮಾಡು. ಹಾಗಾಗಿ ನಾನು ಅದನ್ನು ಸ್ವೀಕರಿಸ್ತೇನೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ಎಲ್ಲರದ್ದು ವಿನಂತಿ, ನೀವು ಎಂತ ಅಂದ್ರೆ ಹೇಗೂ ಅಡಿಗೆ ಮಾಡ್ತೀರಿ, ಕೃಷ್ಣನಿಗೆ ಆ ನೈವೇದ್ಯ ಕೊಟ್ಟು ನೀವು ತಿನ್ನಿ. ಇದರಿಂದ ನಿಮಗೆ ನಿಮ್ಮ ಪ್ರಜ್ಞೆ 100% ಚೇಂಜ್ ಆಗ್ತದೆ. ಮತ್ತೆ ಹೇಗಂದ್ರೆ ಶುಚಿತ್ವದಲ್ಲಿ ಮಾಡಿ. ಹೇಗಂದ್ರೆ ಕೃಷ್ಣನಿಗೆ ಮಾಡುವಾಗ ಶುಚಿತ್ವದಲ್ಲಿ ಮಾಡ್ಬೇಕು. ಎಂತಂದ್ರೆ ಟಾಯ್ಲೆಟ್ಗೆ ಹೋಗಿ ಎಲ್ಲ ಸ್ನಾನ ಎಲ್ಲ ಮಾಡಿ ನೀವು ಮಾಡ್ಬೇಕು. ಆ ತರ ನೀವು ಮಾಡಿದ್ರೆ ಮತ್ತೆ ಟೇಸ್ಟ್ ನೋಡ್ಬಹುದು. ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬೇಡಿ, ಕೃಷ್ಣನಿಗೆ ಕೊಡಿ, ಕೃಷ್ಣ ಸ್ವೀಕರಿಸ್ತಾನೆ. ಯತ್ ಕರೋಷಿ ಯತ್ ಅಶ್ನಸಿ ಯತ್ ಜೋಸಿ ದದಸಿ ಯತ್ ತಪಸ್ಯಸಿ ಕೌಂತೆಯ ಯತ್ ಕುರುಷ್ವ ಮತ್ ಅರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಅಂದ್ರೆ ಎಂತದೇ ಮಾಡ್ಲಿ ಅದು ಕೃಷ್ಣನಿಗೆ ಅರ್ಪಣೆ ಮಾಡಿ ನಾವು ಸ್ವೀಕಾರ ಮಾಡ್ಬೇಕಂತೆ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋ ಅಸ್ತಿ ನಾ ಪ್ರಿಯ ಹೇ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇ ತೇಷು ಚಾಪಿ ಅಹಂ.
ನನಗೆ ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ. ನೋಡಿ, ಕೃಷ್ಣನಿಗೆ ಅಸೂಯೆ ಅನ್ನೋದಿಲ್ಲ. ನಾವು ಕೆಲವರೆಲ್ಲ ಹೇಳ್ತಾರೆ ಕೃಷ್ಣ ಪಾರ್ಷಿಯಲ್, ಕೃಷ್ಣ ಅವನಿಗೆ ಒಳ್ಳೆ ಮಾಡಿದ್ದಾನೆ, ಭಕ್ತನಿಗೆ ಒಳ್ಳೆ ಮಾಡಿದ್ದಾನೆ, ನನಗೆ ಕೆಟ್ಟದ್ದು ಮಾಡಿದ್ದಾನೆ. ಆದ್ರೆ ಕೃಷ್ಣ ಹಾಗೆ ಅಲ್ಲ. ಕೃಷ್ಣನಿಗೆ ಯಾರ ಮೇಲೆ ಅಸೂಯೆ ಇಲ್ಲ. ಕೃಷ್ಣ ಸಮೋಹಂ ಸರ್ವಭೂತೇಶು, ನಾನು ಯಾರ ಪರವಾಗಿ ಪಕ್ಷಪಾತ ಮಾಡುವುದಿಲ್ಲ, ಅಂದ್ರೆ ಪಾರ್ಶಾಲಿಟಿ ಇಲ್ಲ. ನಾನು ಎಲ್ಲರ ವಿಷಯದಲ್ಲೂ ಸಮನಾಗಿ ಇರುತ್ತೇನೆ, ಅಂದ್ರೆ ಎಲ್ಲರಿಗೂ ಸೇಮ್ ಆಗಿರ್ತಾನೆ. ಎಂತಂದ್ರೆ ಈಗ ಇರುವೆ ಕೂಡ ಸೇಮ್, ಮನುಷ್ಯನಿಗೆ ಕೂಡ ಸೇಮ್, ಪ್ರಾಣಿ ಕೂಡ ಸೇಮ್, ಪಕ್ಷಿ ಕೂಡ ಸೇಮ್ ಕೃಷ್ಣ. ಯಾಕಂದ್ರೆ ಎಲ್ಲರೂ ಕೃಷ್ಣನ ಮಕ್ಕಳು. ಆದರೆ ಯಾವಾತ ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತ ನನ್ನ ಸ್ನೇಹಿತ, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಎಂತಂದ್ರೆ ಉಳಿದವ್ರ ಹತ್ರ ಎಂತ ಅಂದ್ರೆ ಕೃಷ್ಣ ಅಸೂಯೆ ಇಲ್ಲ, ಸೇಮ್ ಎಲ್ಲರಿಗೂ. ಆದ್ರೆ ಯಾರು ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ ಅವರಿಗೆ ಸ್ಪೆಷಲ್ ಕೇರ್ ಕೊಡ್ತಾನೆ ಕೃಷ್ಣ. ಹೇಗಂದ್ರೆ ಇದಕ್ಕೆ ನಾವು ಹೇಗೆ ಉದಾಹರಣೆ ಕೊಡುದಂದ್ರೆ, ಈಗ ಒಂದು ಕಂಪನಿಯಲ್ಲಿ ಈಗ ಮಾರ್ಕೆಟಿಂಗ್ ಅಲ್ಲಿ ಒಬ್ಬ ಇದ್ದಾನೆ. ಈಗ ಮಾರ್ಕೆಟಿಂಗ್ ಒಬ್ಬ ಇದ್ದವನು, ತುಂಬಾ ಮಂದಿ ಇದ್ದಾರೆ, ಆದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್. ಆ ಕಂಪನಿ ಎಂತ ಮಾಡ್ತದೆ, ಅವನ ಮೇಲೆ ಸ್ಪೆಷಲ್ ಕೇರ್, ಅವನಿಗೆ ಪ್ರಮೋಷನ್ ಕೊಡುವುದು ಎಲ್ಲ ಮಾಡ್ತಾರೆ. ಅದೇ ರೀತಿ ಕೃಷ್ಣ ಕೂಡ ಹಾಗೆ, ಯಾರು ಭಕ್ತಿಯಲ್ಲಿ ಇದ್ದಾರೆ ಅವರಿಗೆ ಆ ಒಂದು ಸ್ಪೆಷಲ್ ಅನುಕಂಪ ಕೃಷ್ಣಂದು ಉಂಟು. ಅಪಿಚೇಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಚ ಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಈ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಆತನನ್ನು ಸಾಧು ಎಂದು ಭಾವಿಸಬೇಕು, ಏಕೆಂದ್ರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ನೋಡಿ, ಇದು ಕೂಡ ಬ್ಯೂಟಿಫುಲ್ ಶ್ಲೋಕ. ಇದಕ್ಕೆ ನಾನು ಉದಾಹರಣೆ ಕೊಡ್ತೇನೆ. ಇದು ಚೈತನ್ಯ ಚರಿತಾಮೃತದಿಂದ. ನಿಮ್ಗೆ ಇಲ್ಲಿ ಕಾಣ್ತದಲ್ಲ, ಇದು ಯೆಲ್ಲೋ ಇದು ಚೈತನ್ಯ ಮಹಾಪ್ರಭು, ಇದು ಬ್ಲೂ ಇದು ನಿತ್ಯಾನಂದ ಪ್ರಭು. ನೋಡಿ, ಚೈತನ್ಯ ಮಹಾಪ್ರಭು ಫಸ್ಟ್ 24 ವರ್ಷ ಮಾಯಾಪುರಲ್ಲಿ ಇದ್ರು. ಮತ್ತೆ ಅವರು ಆಗ ಗೃಹಸ್ಥನಾಗಿದ್ರು. ಮತ್ತೆ ಇಮಿಡಿಯೇಟ್ ಸನ್ಯಾಸ ತೆಗೆದುಕೊಂಡು ಬಿಟ್ಟು ಮತ್ತೆ ಜಗನ್ನಾಥಪುರಿಗೆ ಹೋದ್ರು, ಒರಿಸ್ಸಾಕ್ಕೆ ಹೋದ್ರು. ಜಗನ್ನಾಥಪುರಿಯಲ್ಲಿ ಹೋಗುವಾಗ ಮತ್ತೆ ಅವರು ಈ ಸಂಕೀರ್ತನ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಯಾಕೆಂದ್ರೆ ಅವರು ಕೃಷ್ಣ, ಇದು ಬಲರಾಮ್, ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್. ಮತ್ತೆ ಇವರು ಗೃಹಸ್ಥ ಆಗಿದ್ರು ನಿತ್ಯಾನಂದ ಪ್ರಭು. ಮತ್ತೆ ಚೈತನ್ಯ ಪ್ರಭು ಅವ್ರಿಗೆ ಹೇಳ್ತಾರೆ, ನಾನು ಇಲ್ಲಿ ಒರಿಸ್ಸಾದಲ್ಲಿ ಪ್ರೀಚಿಂಗ್ ಮಾಡ್ತೇನೆ, ನೀನು ಬೆಂಗಾಲದಲ್ಲಿ ಮಾಡುವಂತ. ಹಾಗಾಗಿ ಅವರು ಆ ಪ್ರೀಚ್ ಮಾಡ್ಲಿಕ್ಕೆ ಹೋಗ್ತಾರೆ. ಹೋಗುವಾಗ ನಿತ್ಯಾನಂದ ಪ್ರಭು ಎನಿಸ್ತಾರೆ ಎಂತಂದ್ರೆ, ಆ ಬೆಂಗಾಲದಲ್ಲಿ ಆ ಟೈಮಲ್ಲಿ ಜಗಾಯ್ ಮತ್ತೆ ಮದಾಯ್, ಜಗದಾನಂದ ಪಂಡಿತ್ ಮತ್ತೆ ಮಾಧವಾನಂದ ಪಂಡಿತ್ ಇಬ್ಬರು ಆಕ್ಚುಲಿ ಬ್ರಾಹ್ಮಣ. ಆದ್ರೆ ಅವರು ಬೇಡದು ಚಟುವಟಿಕೆ ತೊಡಗಿ ಅವರು ಪೂರ್ತಿ ಕುಡಿಯುವುದೆಲ್ಲ ಚಟವಿತ್ತು. ಹಾಗಾಗಿ ನಿತ್ಯಾನಂದ ಪ್ರಭು ಎಣಿಸ್ತಾರೆ, ಹೇಗೂ ನನಗೆ ಚೈತನ್ಯ ಪ್ರಭು ಆದೇಶ ನೀಡಿದ್ದಾರೆ, ನಾನು ಯಾಕೆ ಜಗಾಯ್ ಮತ್ತೆ ಮದಾಯನ್ನು ಪರಿವರ್ತಿಸಬಹುದು, ಅಂದ್ರೆ ಅವ್ರನ್ನ ಯಾಕೆ ನಾನು ಕನ್ವರ್ಟ್ ಮಾಡಬಾರದು ಅಂತ ಅವರು ಯೋಚನೆ ಮಾಡ್ತಾರೆ. ಹಾಗಾಗಿ ಅವರು ಹೋಗ್ತಾರೆ ಅವರಿಗೆ ಈ ಬೋಧನೆ ಮಾಡ್ಲಿಕ್ಕೆ. ನೋಡಿ, ನಮ್ಮಿಂದ ಇದು ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಕುಡಿಯುವನಲ್ಲಿ ಹೋಗಿ ನೀನು ಈ ಎಂತ ಹೇಳುದು ಜಪ ಮಾಡು ಮತ್ತೆ ಭಗವದ್ ಓದು ಅಂತ ಹೇಳಿದ್ರೆ ಅವ ನಮ್ಗೆ ಕೊಲ್ತಾನೆ, ಶಾಕು ಆಗ್ತಾನೆ. ಅದೇ ರೀತಿ ಎಂತ ಆಯ್ತಂದ್ರೆ, ಈ ಜಗಾಯಿ ಎಂತ ಮಾಡಿದ ಅಂದ್ರೆ ಅವರಿಗೆ ಈ ಕಲ್ಲಿಂದ ತಲೆಗೆ ಹೊಡೆದ. ತಲೆಗೆ ಹೊಡೆಯುವಾಗ ಎಂತ ಆಯ್ತಂದ್ರೆ ಇಮಿಡಿಯೇಟ್ ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣ ಅವರು ಅಲ್ಲಿದ್ರು ಕೂಡ ಇಮಿಡಿಯೇಟ್ ಆಗಿ ಅಲ್ಲಿ ಬರ್ತಾರೆ. ಯಾಕಂದ್ರೆ ಕೃಷ್ಣನಿಗೆ ಅದು ಸಾಧ್ಯ, ನಮ್ಗೆ ಸಾಧ್ಯವಿಲ್ಲ. ಇಮಿಡಿಯೇಟ್ ಅಲ್ಲಿ ಬಂದು ಅವರು ಸುದರ್ಶನ ಎತ್ತಲಿಕ್ಕೆ ಹೋದ್ರು. ಸುದರ್ಶನದಿಂದ ಅವನ ತಲೆಯನ್ನು ಕಟ್ ಮಾಡ್ಲಿಕ್ಕೆ ಹೋದ್ರು. ಆಗ ಇಮಿಡಿಯೇಟ್ ಆಗಿ ನಿತ್ಯಾನಂದ ಪ್ರಭು ಅವರ ಕಾಲಿಗೆ ಅಡ್ಡ ಬೀಳ್ತಾರೆ. ಮಹಾಪ್ರಭು, ನೀವು ಈ ಅವತಾರದಲ್ಲಿ ಬಂದದ್ದು ನೀವು ಕೃಷ್ಣ ಪ್ರೇಮ ಕೊಡ್ಲಿಕ್ಕೆ, ಮತ್ತೆ ನೀವು ಇಲ್ಲಿ ಭಕ್ತರ ರೂಪದಲ್ಲಿ ಬಂದಿದ್ದೀರಿ, ನೀವು ಆ ಸುದರ್ಶನವನ್ನು ಎತ್ತಬೇಡಿ. ಆಗ ಮತ್ತೆ ಅವರು ಆ ಸುದರ್ಶನವನ್ನು ಬಿಡ್ತಾರೆ. ಸುದರ್ಶನ ಬಿಟ್ಟು ಹೇಳ್ತಾರೆ, ಆಯ್ತು ನಿತ್ಯಾನಂದ, ನೀನು ಹೇಳಿದಾಗ ನಾನು ಅವರನ್ನು ಕ್ಷಮಿಸುತ್ತೇನೆ, ಆದ್ರೆ ಒಂದು ಕಂಡೀಷನ್. ಎಂತ ಒಂದು ಕಂಡೀಷನ್? ಅವರು ಇನ್ನು ವಾಪಸ್ ಅದು ಮುಂಚೆ ಮಾಡಿದ್ದು ಮಾಡಬಾರ್ದು, ಮತ್ತೆ ಈ ಭಕ್ತಿ ಸೇವೆಯಲ್ಲಿ ಅವರು ನಿರತರಾಗಬೇಕು. ಮತ್ತೆ ಇಬ್ಬರು ಕೂಡ ಅಂದ್ರೆ ಆ ಒಂದು ಎಫಲ್ಜನ್ಸ್, ಚೈತನ್ಯ ಮಹಾಪ್ರಭು ಎಫಲ್ಜನ್ಸ್ ನೋಡಿ ಇಬ್ಬರು ಕೂಡ ಅಡ್ಡ ಬೀಳ್ತಾರೆ. ಮತ್ತೆ ಅದೇ ಜಗಾಯಿ ಮತ್ತೆ ಮದಾಯ್, ಈಗ ಕೂಡ ನಾವು ವರ್ಷಕ್ಕೆ ನಾನು ಪರಿಕ್ರಮಕ್ಕೆ ಹೋಗ್ತೇನೆ ಅಲ್ಲಿ ಜಗಾಯಿ ಮದಾಯ್ ಘಾಟ್ ಅಂತ ಉಂಟು.
ಆ ಘಾಟಲ್ಲಿ ಇವರು ಎಂತ ಮಾಡ್ತಾರೆ ಅಂದ್ರೆ, ಅದು ಗಂಗಾ ತೀರಕ್ಕೆ ಹತ್ತಿರ. ಹಾಗಾಗಿ ಇವರು ಎಲ್ಲರೂ ಯಾರೆಲ್ಲ ಬರ್ತಾರೆ ಭಕ್ತರು ಸ್ನಾನ ಮಾಡ್ಲಿಕ್ಕೆ, ಇವರು ಅಲ್ಲಿ ಕ್ಲೀನ್ ಮಾಡಿ, ಆ ಘಾಟನ್ನು ಕ್ಲೀನ್ ಮಾಡಿ ಅವರಿಗೆ ದಂಡವತ್ ಪ್ರಣಾಮ ಹೇಳುವುದು, ಅಂದ್ರೆ ನಮಸ್ಕರಿಸುವುದು. ನೋಡಿ ಎಂತ ಇದ್ದವರು ಎಂತ ಆಗಿದ್ದಾರೆ, ಚೇಂಜ್ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಈ ಶ್ಲೋಕ ಎಂತ ಹೇಳುದು ಅಂದ್ರೆ, ಅವ ಹಿಂದಿನ ಲೈಫಲ್ಲಿ ಬೇಡದ ಮಾಡಿ, ಸಾರಿ ಈ ಲೈಫಲ್ಲಿ ಕೃಷ್ಣ ಪ್ರಜ್ಞೆ ಮುಂಚೆ ಅವ ಬೇಡದ ಮಾಡಿರ್ಬೋದು, ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ತಗೊಳ್ತಾನೆ ಮತ್ತೆ ಅವನನ್ನು ನಾವು ಸಾಧು ಅಂತ ಭಾವಿಸ್ಬೇಕಂತೆ. ಯಾಕೆಂದ್ರೆ ಅವ ದೃಢ ಸಂಕಲ್ಪದಿದ್ದಾನೆ. ಇದರ ತಾತ್ಪರ್ಯ. ಓಕೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಸಚ್ವ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ನೋಡಿ ಅಂತ ಈಗ ನಾವು ಆ ಪ್ರಿವಿಯಸ್ ಶ್ಲೋಕದಲ್ಲಿ ಎಂತ ಹೇಳಿದಂದ್ರೆ, ಅವ ಮುಂಚೆ ಭಕ್ತಿ ಮಾರ್ಗದ ಮುಂಚೆ ಕೆಟ್ಟದ್ದು ಮಾಡಿರುವ, ಭಕ್ತಿ ಬಂದ ಮೇಲೆ ಎಂತ ಆಗ್ತದೆ ಅಂದ್ರೆ ಮತ್ತೆ ಅವ ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಅಂತೆ, ಮತ್ತೆ ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ಮತ್ತೆ ಇಲ್ಲಿ ಕೃಷ್ಣ ಹೇಳುವುದು, ಕೌಂತೆಯ ಪ್ರತಿಜ್ಞಾನಿ ನಮೇ ಭಕ್ತ ಪ್ರಣಶ್ಯತಿ. ನೀನು ಹೋಗಿ ಘೋಷಿಸು, ಕೌಂತೆಯ ಪ್ರತಿಜ್ಞಾನಿ ನೀನು ಘೋಷಿಸು, ನನ್ನ ಭಕ್ತ ಎಂದೂ ನಾಶವಾಗುವುದಿಲ್ಲ, ಇದನ್ನು ನೀನು ಹೋಗಿ ಘೋಷಿಸು ಅಂತ ಅರ್ಜುನನಿಗೆ ಹೇಳ್ತಾನೆ. ಈ ಚಿತ್ರದಲ್ಲಿ ನಿಮಗೆ ಕಾಣ್ತದೆ ಪ್ರಹ್ಲಾದ್ ಮಹಾರಾಜ್. ನೋಡಿ ಹಿರಣ್ಯಕಶಿಪು ಎಂತ ಆಗ್ತದೆ ಅಂದ್ರೆ, ಹಿರಣ್ಯಕಶಿಪನ್ನು ಕೊಂದ ಮೇಲೆ ನರಸಿಂಹದೇವರು ಆ ಉಗ್ರ ರೂಪದಲ್ಲಿದ್ದು ಅವರು ಆ ಗರ್ಜನೆಯಲ್ಲಿ ಇರ್ತಾರೆ. ಆಗ ಎಲ್ಲ ದೇವತೆಗಳು ಇರ್ತಾರೆ. ನೋಡಿ ಇದೆಲ್ಲ ದೇವತೆಗಳು ಇರ್ತಾರೆ. ಆ ದೇವತೆಗಳು ಆ ಒಂದು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆ ಪ್ರಾರ್ಥನೆ ಕೂಡ ಅವರದು ಆ ಸಿಟ್ಟು ಕಡಿಮೆ ಆಗುದಿಲ್ಲ. ಮತ್ತೆ ಲಾಸ್ಟ್ಗೆ ಎಲ್ಲ ದೇವತೆಗಳು ಹೇಳ್ತಾರೆ, ಪ್ರಹ್ಲಾದ ನೀನು ಹೋಗು, ನೀನು ಹೋದ್ರೆ ಅವರ ಸಿಟ್ಟು ಕಡಿಮೆ ಆಗಬಹುದು. ಹಾಗೆ ಪ್ರಹ್ಲಾದ್ ಮಹಾರಾಜ್ ಹೋಗ್ತಾರೆ. ಪ್ರಹ್ಲಾದ್ ಮಹಾರಾಜ್ ಹೋಗಿ ಇಮಿಡಿಯೇಟ್ ಆಗಿ ನರಸಿಂಹದೇವರು ಎಂತ ಮಾಡ್ತಾರೆ ಅಂದ್ರೆ, ಅವರ ರಕ್ತದ ಕೈಯಲ್ಲಿ ಪ್ರಹ್ಲಾದ್ ಮಹಾರಾಜಿಗೆ ಆಶೀರ್ವಾದ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ಪ್ರಹ್ಲಾದ ನಾನು ಇವತ್ತೊಂದು ಘೋಷಣೆ ಮಾಡ್ತೇನೆ, ಇವತ್ತಿನಿಂದ ನಾನು ನಿನ್ನ ಕಿಸೆಯಲ್ಲಿ ಇದ್ದೇನೆ, ನೀನು ಯಾರಿಗೆ ಬೇಕಾದ್ರೂ ನನ್ನನ್ನು ನೀನು ಸೆಲ್ ಮಾಡ್ಬೋದು, ಅಂದ್ರೆ ಇವತ್ತಿನಿಂದ ನಾನು ನಿನ್ನ ಆಸ್ತಿ, ಯಾರಿಗೆ ಬೇಕು ನೀನು ನನ್ನನ್ನು ಕೊಡ್ಬೋದು ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಪ್ರಹ್ಲಾದ ನಾನು ನಿನ್ನ ಈ ಅನನ್ಯ ಭಕ್ತಿಯಿಂದ ತುಂಬಾ ಖುಷಿಯಾಗಿದೆ, ನಿನಗೆ ಎಂತ ಬೇಕು? ಅದಕ್ಕೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ನಾನು ನಿನ್ನೊಟ್ಟಿಗೆ ಬಿಸ್ನೆಸ್ ಮಾಡುವುದಲ್ಲ, ನೀನು ಈ ತರ ಫಸ್ಟಿಗೆ ನಾನು ಅಸುರಿ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೇನೆ, ನನ್ನನ್ನು ವಾಪಸ್ ನೀನು ಅಸುರಿ ಗುಣಗಳಿಗೆ ತರಬೇಡ, ನಾನು ನಿನ್ನದು ಬಿಸ್ನೆಸ್ ಮಾಡುವುದಲ್ಲ, ನನಗೆ ಏನು ಬೇಡ. ನರಸಿಂಹದೇವರು ಬಿಡುವುದಿಲ್ಲ. ನರಸಿಂಹದೇವರು ಹೇಳ್ತಾರೆ, ಇಲ್ಲ ನೀನು ಎಂತಾದ್ರೂ ಕೇಳಲೇಬೇಕು. ಮತ್ತೆ ಅವರ ಒಂದು ಒತ್ತಾಯಕ್ಕೆ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಆಯ್ತು ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ, ನೋಡಿ ಶುದ್ಧ ಭಕ್ತರು ಯಾವಾಗಲೂ ಇದೆ ಹೇಳುದು, ನಾನು ಎಲ್ಲಿಯಾದ್ರೂ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನನ್ನ ತಂದೆಯನ್ನು ಕ್ಷಮಿಸು. ತಂದೆ ಎಂತ ಮಾಡಿದ್ದಾರೆ, ಪ್ರಹ್ಲಾದ್ ಮಹಾರಾಜ್ಗೆ ಕಷ್ಟವೇ ಕೊಟ್ಟದ್ದು, ಆದ್ರೂ ಕೂಡ ಶುದ್ಧ ಭಕ್ತರಿಗೆ ಯಾರು ಶತ್ರುವಿಲ್ಲ. ಆದ್ರೆ ಹಿರಣ್ಯಕಶಿಪಿಗೆ ಪ್ರಹ್ಲಾದ ಶತ್ರು ಆಗಿದ್ದ, ಆದ್ರೆ ಪ್ರಹ್ಲಾದ್ ಮಹಾರಾಜ್ಗೆ ಅವ ಶತ್ರು ಅಲ್ಲ. ಅದಕ್ಕೆ ನರಸಿಂಹದವರಿಗೆ ತುಂಬಾ ಖುಷಿ ಆಗ್ತದೆ. ಅವ್ರು ಹೇಳ್ತಾರೆ, ಪ್ರಹ್ಲಾದ ನಾನೀಗ ಎಂತ ಅಂದ್ರೆ ನಿನ್ನ ಮೇಲೆ ನನಗೆ ಎಷ್ಟು ಖುಷಿ ಆಗಿದೆ ಅಂದ್ರೆ, ನಿನ್ನ ತಂದೆ ಯಾಕೆ ನಿಂದು 21 ಜನರೇಷನ್ ನಾನು ಕ್ಷಮಿಸಿದ್ದೇನೆ. ಇಲ್ಲಿ ಆಚಾರ್ಯರು ಭಾವಾರ್ಥದಲ್ಲಿ ಹೇಳ್ತಾರೆ, ನೋಡಿ ನೀವು ಭಕ್ತಿ ಮಾರ್ಗದಲ್ಲಿ ತೊಡಗಿದ್ರೆ ಅದು ಗ್ರೇಟೆಸ್ಟ್ ಗಿಫ್ಟ್ ಅಂತೆ ನಿಮ್ಮ ಹೆತ್ತವರಿಗೆ, ಮನೆಯವರಿಗೆ, ಫ್ಯಾಮಿಲಿಗೆ. ಅಂದ್ರೆ ಇಲ್ಲಿ ನರಸಿಂಹ ಅಂತ ಹೇಳುದು, ಒಬ್ಬ ಭಕ್ತನಾದ್ರೆ 21 ಜನರೇಷನ್ ಅನ್ನು ಕ್ಷಮಿಸ್ತಾನೆ. ಹಾಗಾಗಿ ನಾವು ಭಕ್ತಿ ಮಾರ್ಗವನ್ನು ತಗೊಳ್ಬೇಕಂತ ಆಚಾರ್ಯರು ಇಲ್ಲಿ ಹೇಳ್ತಾರೆ. ಮಾಮಿ ಪಾರ್ಥ ವಯಾಪಾಶ್ರಿತ್ಯ ಯೇ ಅಪಿ ಸೂಯ ಪಾಪಯೋನಃ ಶ್ರಿಯಾ ವೈಶ್ಯೋಸ್ತಥಾ ಶೂದ್ರಾಸ್ ತೇ ಅಪಿ ಯಾಂತಿ ಪರಮಂ ಗತಿ. ಪಾರ್ಥ, ನನ್ನಲ್ಲಿ ಆಶೆ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾವುದೇ ನಿಮ್ದೆ ಅಂತ ಹೇಳುದು ಹುಡುಗ ಹುಡುಗಿ ಆತರ ಯಾವುದೂ ಇಲ್ಲ. ಸ್ತ್ರೀಯರು, ವೈಶ್ಯರು, ಶೂದ್ರರು ಯಾವುದಿಲ್ಲ. ಕೀಳು ಜನ್ಮ ಇದ್ರೂ ಕೂಡ ಅವನಿಗೆ ಕೃಷ್ಣ ಪ್ರಜ್ಞೆ ಸಿಗ್ತದಂತೆ. ಯಾಕೆಂದ್ರೆ
ನೋಡಿ ಆಚಾರ್ಯ ಹೇಳ್ತಾರೆ, ನಾನು ಪುರುಷ, ನಾನು ಸ್ತ್ರೀ, ಇದೆಲ್ಲ ನಮ್ಮ ದೇಹದ ಭಾವನೆ. ಆತ್ಮಗೆ ಇದು ಯಾವ್ದು ಭಾವನೆ ಇಲ್ಲ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇದು ಬರುವುದಿಲ್ಲ. ಎಲ್ಲವೂ ಅಂದ್ರೆ ಎಲ್ಲರಿಗೂ, ಕೃಷ್ಣ ಪ್ರಜ್ಞೆಯು ಎಲ್ಲರಿಗೂ. ಇದು ಇಂಪಾರ್ಟೆಂಟ್ ಶ್ಲೋಕ, ಕಂಠಸ್ಥ ಮಾಡ್ಲಿಕ್ಕೆ ನೋಡಿ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವ ಯುಕ್ತವ್ಯಂ ಆತ್ಮನಾ ಮತ್ಪರಾಯಣ. ಸದಾ ನನ್ನನ್ನು ಚಿಂತಿಸುವಲ್ಲಿ ಮನಸ್ಸನ್ನು ತೊಡಗಿಸುವ ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನಗೆ ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನವಾಗಿ ನಿಶ್ಚಯವಾಗಿ ನೀನು ನನ್ನಲ್ಲಿ ಬರುವೆ ಅಂತ ಕೃಷ್ಣ ಹೇಳುವುದು. ಮನ್ಮನ, ನನ್ನನ್ನು ಚಿಂತೆ ಮಾಡು. ಮದ್ಭಕ್ತೋ, ನನ್ನ ಭಕ್ತನಾಗು. ಮದ್ಯಾಜಿ, ನನಗೆ ಪೂಜೆ ಮಾಡು. ಮಾಂ ನಮಸ್ಕುರು, ನನಗೆ ನಮಸ್ಕಾರ ಮಾಡು. ಹೀಗೆ ಮಾಡಿದಲ್ಲಿ ಎಂತ ಆಗ್ತದೆ ಅಂದ್ರೆ, ಸಂಪೂರ್ಣವಾಗಿ ಕೃಷ್ಣನಲ್ಲಿ ನಾವು ಮಗ್ನನಾದ್ರೆ ನಿಶ್ಚಯವಾಗಿ ಕೃಷ್ಣ ಲೋಕಕ್ಕೆ ನಾವು ಹೋಗ್ತೇವೆ. ಅಧ್ಯಾಯದ 9 ವಿಷಯಗಳು, ಉಲ್ಲೇಖ, ಕೀವರ್ಡ್ಸ್. ಭಗವತ್ ಐಶ್ವರ್ಯ ಜ್ಞಾನ, ರಾಜವಿದ್ಯಾ ರಾಜಗುಹ್ಯಂ, ಕೃಷ್ಣನ ಸಂವಿಸಿದ ಮಾರ್ಗಗಳು, ಸತತಂ ಕೀರ್ತನಂತಮ, ವಿಶೇಷ ಭಕ್ತಿ ಮಾಧುರ್ಯ, ಮನ್ಮನಾಭವ ಮದ್ಭಕ್ತೋ. ಒಂದು ನಿಮಿಷ. ಓಕೆ, ಯಾವ್ದು ಪ್ರಶ್ನೆ? ಈಗ ಕೃಷ್ಣ ಹೆಗ್ಡೆ ಅವರದ್ದು ಪ್ರಶ್ನೆ ಉಂಟು. ಅನ್ಮ್ಯೂಟ್ ಮಾಡಿ ಸರ್, ಅನ್ಮ್ಯೂಟ್ ಮಾಡಿ ಸರ್. ರಿಕ್ವೆಸ್ಟ್ ಕಳಿಸಿದ್ದೇನೆ. ಎಸ್ ಸರ್, ಹೇಳಿ ಸರ್. ಕೃಷ್ಣ ಹೆಗ್ಡೆ ಅವರು ಹೇಳಿ ಸರ್. ಇಲ್ಲ ಕೃಷ್ಣ ಹೆಗ್ಡೆ ಅಲ್ಲ ಇದೆ. ಅಲ್ಲ, ಅದರಲ್ಲಿ ಕೃಷ್ಣ ಹೆಗ್ಡೆ ಅಂತ ಉಂಟು. ಹಸ್ಬೆಂಡ್ ಫೋನ್ ಇದೆ, ಝೂಮ್ ಇದ್ರೊಳಗೆ ಹಾಕುಂಟಲ್ಲ ಹಾಗೆ. ಎಂತ ಪ್ರಶ್ನೆ ಉಂಟಾ? ಇಲ್ಲ ರೇಸ್ ಮಾಡಿದಿರಿ, ಅರ್ಥ ಆಯ್ತಾ? ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಮಾತಾಜಿ? ಆಗ್ತಾ ಉಂಟು. ಯಾವ್ದು ಮಾತಾಜಿ? ಅರ್ಥ ಆಗ್ತಾ ಉಂಟು. ಆಗ್ತಾ ಉಂಟಾ? ಅಂದ್ರೆ ಅರ್ಥ ಆಗ್ತಾ ಉಂಟಾ, ಅರ್ಥ ಆಗಿದೆ ತುಂಬಾ ವ್ಯತ್ಯಾಸ ಉಂಟು. ಹೌದು, ಅಲ್ಲ ನೀವ್ ಹೇಳಿದೆಲ್ಲ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ರಾಜವಿದ್ಯಾ ಎಂತಂದ್ರೆ ಇಂಪಾರ್ಟೆಂಟ್ ಚಾಪ್ಟರ್ ಭಗವದ್ಗೀತೆಯಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಎಸ್, ಈಗ ಪಲ್ಲವಿ ಮಾತಾಜಿ. ಓಕೆ, ಎಸ್ ಮಾತಾಜಿ. ಓಕೆ, ಒಂದು ನಿಮಿಷ ಅನ್ಮ್ಯೂಟ್ ಮಾಡ್ತೇನೆ. ಎಸ್, ಅನ್ಮ್ಯೂಟ್ ಮಾಡಿ ಮಾತಾಜಿ, ರಿಕ್ವೆಸ್ಟ್ ಕಳಿಸಿದ್ದೇನೆ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್. ಹರೇ ಕೃಷ್ಣ. 2 ಕ್ವೆಶನ್ ಇದೆ. ಒಂದು, ನೀವ್ ಹೇಳಿದ್ರಿ ಕೃಷ್ಣನ್ಗೆ ಅರ್ಪಣೆ ಮಾಡಿ ನೈವೇದ್ಯನ ಮತ್ತೆ ಸ್ವೀಕರಿಸಿ ಅಂತ. ನಾವೇ ತಗೊಳ್ಬೋದಾ ಅಥವಾ ಹಕ್ಕಿ ಪಕ್ಷಿಗೆ ಏನಾದ್ರು ಹಾಕ್ಬೇಕಾ? ಒಂದು. ಮತ್ತೆ ದೇವತೆಗಳ ಲೋಕ ಅಂತ ಹೇಳ್ತೀರಲ್ವಾ, ಕೃಷ್ಣ ಲೋಕ ಬೇರೆ, ದೇವರ ಲೋಕ. ದೇವತೆಗಳಂದ್ರೆ ನಾವು ಪೂಜಿಸ್ತೀವಲ್ಲ, ಶಿವ ಬೇರೆ, ನಾರಾಯಣ ಅದಾ? ನಾರಾಯಣ ದೇವತೆ ಅಲ್ಲ, ನಾರಾಯಣ ಎಂತ ಹೇಳುದ ದೇವರು. ಅದೇ ನಮ್ಗೆ ಯಾವ ದೇವತೆಗಳು ಗೊತ್ತಿಲ್ಲ ನೋಡಿ. ಶಿವ, ದೇವಿ, ಗಣಪತಿ ಇದೆಲ್ಲ ದೇವತೆಗಳು. ಮತ್ತೆ ಸೂರ್ಯ, ಚಂದ್ರ, ಇಂದ್ರ ಇವರೆಲ್ಲ ದೇವತೆಗಳು. ಹಾಗಾಗಿ ನಾರಾಯಣ ವಿಷ್ಣು ತತ್ವ, ಗೊತ್ತಾಯ್ತಾ? ನಾರಾಯಣ ದೇವರೇ. ಹಾಗಾಗಿ ಮತ್ತೆ ನೀವು ಎಂತ ಹೇಳುದು, ಈ ನೈವೇದ್ಯ ಮಾಡಿದ ಮೇಲೆ ಪಕ್ಷಿಗಳಿಗೆ, ನಾಯಿಗಳಿಗೆಲ್ಲ ಹಾಕ್ತೀನಿ ಅಂತ ಹೇಳ್ತೀರಲ್ಲ, ಅದ್ರ ಹಾಕಿದ್ರೆ ಒಳ್ಳೇದೇ. ಯಾಕೆಂದ್ರೆ ಅವರು ಕೂಡ ಎಂತಾಗ್ತದೆ ಅಂದ್ರೆ ಕೃಷ್ಣ ಪ್ರಸಾದ್ ಎಂದು ಅವರು ಕೂಡ ನೆಕ್ಸ್ಟ್ ಲೈಫ್ ಅಲ್ಲಿ ಭಕ್ತರಾಗ್ತಾರೆ, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಅಂದ್ರೆ ನೈವೇದ್ಯ ಮಾಡಿ ಕೃಷ್ಣನಿಗೆ ಮನೆಯಲ್ಲಿ ಒಂದು ಫೋಟೋ ಇಡಿ, ಫೋಟೋಗೆ ಹತ್ರ ಒಂದು 5 ನಿಮಿಷ ಇಡಿ, ಒಂದು ತುಳಸಿ ಹಾಕಿ ಇಡಿ, ಮತ್ತೆ ಕೃಷ್ಣ ಅದನ್ನು ಸ್ವೀಕರಿಸ್ತಾನೆ. ಶುದ್ಧದಲ್ಲಿ ಮಾಡಿ. ಅಂದ್ರೆ ಈಗ ಕಲಿಯುಗದಲ್ಲಿ ಎಂತಾಗಿದೆ ಅಂದ್ರೆ, ಪಾಶ್ಚಾತ್ಯ ದೇಶದ ನಾವು ಫಾಲೋ ಮಾಡ್ತೇವೆ. ಅಂದ್ರೆ ಸ್ನಾನ ಮಾಡದೆ ಟಾಯ್ಲೆಟ್ಗೆ ಹೋಗಿ ನಾವು ಅಡಿಗೆ ಎಲ್ಲ ಮಾಡುದು, ಇದು ಸರಿಯಲ್ಲ. ಆಚಾರ್ಯ ಹೇಳ್ತಾರೆ, ಹಾಗೆ ನಾವು ಮಾಡುವಾಗ ಎಂತಾಗ್ತದೆ, ನಾವು ವಿಷವನ್ನು ತಿಂತಾ ಇದ್ದೇವೆ ಅಂತೆ. ಹಾಗಾಗಿ ನಾವು ಶುಚಿಯಲ್ಲಿ ಮಾಡ್ಬೇಕು. ಶುಚಿಯಲ್ಲಿ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಬಾರ್ದು. ಮತ್ತೆ ಕೃಷ್ಣನಿಗೆ ನಾವು ಟೇಸ್ಟ್ ನೋಡಬಾರ್ದು. ಟೇಸ್ಟ್ ಮಾಡಿದ ಮೇಲೆ ಎಂತಾಗ್ತದೆ ಅಂದ್ರೆ ಅಂದಾಜಿಗೆ ಹಾಕ್ಬೇಕು. ಮತ್ತೆ ಕೃಷ್ಣ ಅದನ್ನು ಟೇಸ್ಟ್ ಮಾಡಿದ ಮೇಲೆ ಅದು ಟೇಸ್ಟ್ ಆಗ್ತದೆ. ಎಸ್ ಮಾತಾಜಿ. ಎಸ್ ಪಲ್ಲವಿ, ಧನ್ಯವಾದ. ಈಗ ಭೂಮಿಕಾ. ಎಸ್ ಎಸ್ ಮಾತಾಜಿ. ಮನ್ಮನ ಭಾವ ಮದ್ಭಕ್ತೋ ಅಂದ್ರೆ ಏನು? ಮನ್ಮನ, ನನ್ನನ್ನು ಚಿಂತಿಸು. ಮದ್ಭಕ್ತೋ, ನನ್ನ ಭಕ್ತನಾಗು. ಮದ್ಯಾಜಿ, ನನ್ನನ್ನು ಪೂಜೆ ಮಾಡು. ಮಾಂ ನಮಸ್ಕರು, ನನಗೆ ನಮಸ್ಕಾರ ಮಾಡು. ಇದು ಕೃಷ್ಣ ಕೇಳ್ತಿದ್ದಾನೆ. 4 ಕೃಷ್ಣ ಯಾಕೆ ಕೇಳ್ತಿದ್ದಾನೆ?
ಈಗ ನಿನ್ನ ಸ್ಕೂಲಲ್ಲಿ ಟೀಚರ್ ಕೇಳ್ತಾರೆ, ಹೋಮ್ವರ್ಕ್ ಮಾಡಿದ್ಯಾ, ಓದಿದ್ಯಾ, ಯಾಕಂದ್ರೆ ಅವರಿಗೆ ರೈಟ್ಸ್ ಉಂಟು. ಅದೇ ರೀತಿ ಕೃಷ್ಣ ದೇವೋತ್ತಮ ಪರಮ ಪುರುಷ, ನಮ್ಮೆಲ್ಲರ ತಂದೆ. ಹಾಗಾಗಿ ಕೃಷ್ಣ ಆ ರೈಟ್ ಅಲ್ಲಿ ಕೇಳ್ತಾ ಇದ್ದಾನೆ. ಗೊತ್ತಾಯ್ತಾ? Okay. ಧನ್ಯವಾದಗಳು. ನಿನ್ನೆ ಇದು ಪ್ರಶ್ನೆ ನೀನೇ ಕೇಳಿದದ್ದು ಏಕಾದಶಿ ಕೃಷ್ಣನಿಗೆ ಯಾಕೆ ಇಷ್ಟ ಅಂತ. ಹೌದೌದು. ಓಕೆ, ಯಾಕೆ ಇಷ್ಟ ಅಂತ ನೋಡಿ, ಇದಕ್ಕೆ ಭಾಗವತಮ ಉಲ್ಲೇಖ ಉಂಟು. ಬೇರೆ ಬೇರೆ ಕಾರಣಗಳುಂಟು, ಅದು ಇದೊಂದು ನಾನು ಇದನ್ನು ಹೇಳ್ತೇನೆ. ಕೃಷ್ಣ ಒಮ್ಮೆ ನರಕಲೋಕಕ್ಕೆ ಹೋಗ್ತಾನೆ. ನರಕಲೋಕದಲ್ಲಿ ಜನರಿಗೆಲ್ಲರಿಗೂ ಪನಿಷ್ಮೆಂಟ್ ಉಂಟು. ಅಂದ್ರೆ ಇಲ್ಲಿ ಮಾಡಿದ್ದು ಕೆಟ್ಟ ವಿಷಯ ಮಾಡ್ತಾರೆ, ಮತ್ತೆ ಅಲ್ಲಿ ಪನಿಷ್ಮೆಂಟ್ ಉಂಟು. ಹಾಗೆ ಹೋಗುವಾಗ ಯಮರಾಜ್ ಎಂತ ಮಾಡ್ತಾರೆ, ಕೃಷ್ಣಂದು ಪಾದ ಪೂಜೆ ಮಾಡ್ತಾರೆ. ಪಾದ ಪೂಜೆ ಮಾಡುವಾಗ ಅಲ್ಲಿ ಸೌಂಡ್ ಎಲ್ಲ ಬರ್ತದೆ. ಯಾಕಂದ್ರೆ ನರಕಲೋಕದಲ್ಲಿ ನಮಗೆ ಪನಿಷ್ಮೆಂಟ್ ಉಂಟು, ಹಾಗಾಗಿ ಕೂಗುದೆಲ್ಲ ಸೌಂಡ್ ಬರ್ತದೆ. ಹಾಗಾಗಿ ಕೃಷ್ಣನಿಗೆ ಬೇಜಾರಾಗ್ತದೆ. ಕೃಷ್ಣನ್ ಬೇಜಾರಾಗಿ ಹೇಳ್ತಾನೆ, ಅಂದ್ರೆ ಎಲ್ಲರೂ ಕೃಷ್ಣನ ಮಕ್ಕಳು, ಆದ್ರೆ ಈಗ ಎಂತಂದ್ರೆ ಒಬ್ಬ ಜೈಲಿಗೆ ಹೋಗುವಾಗ ಆ ರಾಜನಿಗೆ ಖುಷಿ ಇರುವುದಿಲ್ಲ. ಆದ್ರೆ ಅವ ತಪ್ಪು ಮಾಡಿದಕ್ಕೆ ಜೈಲಿಗೆ ಹೋಗುವಾಗ ಎಂತ ಆಗ್ತದೆ, ಹೋಗ್ಲೇಬೇಕು, ಇಲ್ಲದಿದ್ರೆ ಅದು ಸರಿ ಆಗುದಿಲ್ಲ ಆ ತರ. ಹಾಗಾಗಿ ಕೃಷ್ಣನಿಗೆ ಕೂಡ ಇಷ್ಟ ಇಲ್ಲ ನರಕಲೋಕಕ್ಕೆ ಹೋಗುದು ಮನುಷ್ಯರು, ಯಾಕಂದ್ರೆ ಎಲ್ಲರೂ ಕೃಷ್ಣನ ಮಕ್ಕಳು. ಹಾಗಾಗಿ ಅಲ್ಲಿ ಯಮರಾಜಿಗೆ ಹೇಳ್ತಾನೆ, ನೋಡು, ಯಾರೆಲ್ಲ ಏಕಾದಶಿ ಹಿಡಿತಾರೆ ಅವರು ಮತ್ತೆ ಈ ನರಕಲೋಕಕ್ಕೆ ಹೋಗುವುದು ಎಂತ ಆಗ್ತದೆ ಅಂದ್ರೆ, ಆ ದಿವಸ ಅವರು ಎಂತ ಹೇಳುದು, ಅನ್ನ ಮತ್ತೆ ಇದನ್ನು ಗ್ರೈನ್ ಅನ್ನು ತಿನ್ನದಿದ್ರೆ ಅವರಿಗೆ ನಾನು ಎಂತ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಅನುಕೂಲ ಮಾಡ್ತೇನೆ. ಮತ್ತೆ ಇದು ಯಾಕೆ ಇಷ್ಟ ಅಂದ್ರೆ, ಕೃಷ್ಣ ಏಕಾದಶಿನ ಯಾಕೆ ಕೊಡುದು ಅಂದ್ರೆ ದಯೆಯಿಂದ, ನಮ್ಮಲ್ಲಿ ದಯೆಯಿಂದ ಕೃಷ್ಣ ಅದನ್ನು ಕೊಡುದು. ಯಾಕಂದ್ರೆ ಅದನ್ನು ಫಾಲೋ ಮಾಡಿ ಆದ್ರೂ ಅಟ್ಲೀಸ್ಟ್ ಅವರು ಆ ಬೇಡದು ಬಿಡ್ಲಿ ಅಂತ ಆಕ್ಟಿವಿಟೀಸ್, ಚಟುವಟಿಕೆ ಎಂತ ಮಾಡ್ತಾರೆ ಅಂದ್ರೆ, ಅದೊಂದು ನಮ್ಗೆ ಬ್ರಿಡ್ಜ್ ಆಗ್ತದೆ. ಏಕಾದಶಿಯಿಂದ ಎಂತ ಆಗ್ತದೆ ಅಂದ್ರೆ, ಈಗ ನಾನು ನನ್ನ ಪರ್ಸನಲ್ ಎಕ್ಸಾಂಪಲ್, ನಾನು 2009, 10, 11 ನಾನು 3 ವರ್ಷ ಆ ನಿರ್ಜಲ ಏಕಾದಶಿ ಮಾಡಿದ್ದೆ. ಮತ್ತೆ ಇದರಲ್ಲಿ ನನಗೆ ಆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ತುಂಬಾ ನನಗೆ ಅನುಕೂಲ ಆಯ್ತು. ಹಾಗಾಗಿ ಅದೊಂದು ನಮ್ಗೆ ಬ್ರಿಡ್ಜ್ ಎಂತ ಆಗ್ತದೆ ಅಂದ್ರೆ, ಏಕಾದಶಿ ಒಂದು ನಮ್ಗೆ ಬ್ರಿಡ್ಜ್ ಕೃಷ್ಣ. ಹಾಗಾಗಿ ಇದು ಕೃಷ್ಣನ ಇಚ್ಛೆ. ಎಸ್, ಗೊತ್ತಾಯ್ತಾ ಮಗು? ಗೊತ್ತಾಯ್ತು. ಎಸ್, ಓಕೆ, ಗೊತ್ತಾಯ್ತು. ಧನ್ಯವಾದಗಳು. ಧನ್ಯವಾದ. ಓಕೆ, ಈಗ ಅರ್ಚನಾ ಮಾತಾಜಿ. ಎಸ್, ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್, ಒಂದು ನಿಮಿಷ ಅನ್ಮ್ಯೂಟ್ ಮಾಡಿ ಮಾತಾಜಿ, ರಿಕ್ವೆಸ್ಟ್ ಕಳಿಸಿದ್ದೇನೆ. ಎಸ್ ಮಾತಾಜಿ. ಹರೇ ಕೃಷ್ಣ ಗುರುಗಳೇ. ಹರೇ ಕೃಷ್ಣ, ಹರೇ ಕೃಷ್ಣ. ಗುರುಗಳೇ, ಭಕ್ತಿ ಎಂದರೇನು, ಮತ್ತೆ ಭಕ್ತಿ ಮತ್ತೆ ಪ್ರೇಮಕ್ಕಿರುವಂತಹ ವ್ಯತ್ಯಾಸ ಏನು ಗುರುಗಳೇ? ಭಕ್ತಿ ಅಂದ್ರೆ ನೋಡಿ, ನಾವು ಈಗ ಎಂತ ಹೇಳುದು ಅಂದ್ರೆ, ಈಗ ತಂದೆಗೆ 2 ಮಕ್ಕಳಿದ್ದಾರೆ. 2 ಮಕ್ಕಳಿದ್ದು ಒಂದು ಮಗು ಎಂತಾಗಿದೆ ಅಂದ್ರೆ, ಅವ ಸಣ್ಣಿರುವಾಗಲೇ ಅವರಿಂದ ಎಂತ ಕಾಂಟ್ಯಾಕ್ಟ್ ತಪ್ಪಿ ಹೋಗಿ ಬೇರೆ ಇದ್ದಾನೆ. ಮತ್ತೆ ಕಾಂಟ್ಯಾಕ್ಟ್ ಇಲ್ಲ, ಎಷ್ಟೋ ವರ್ಷ ಕಾಂಟ್ಯಾಕ್ಟ್ ಇಲ್ಲ. ಮತ್ತೆ ವಾಪಸ್ ಅವ ಬರ್ತಾನೆ. ವಾಪಸ್ ಬರುವಾಗ ತಂದೆಗೆ ಅಂತ ಖುಷಿ ಆಗುದಿಲ್ವಾ? ಒಂದು 20 ವರ್ಷದ ನಂತರ ಮಗ ಬಂದು ತಂದೆ ಮಾಡುವಾಗ ಖುಷಿ ಆಗುದಿಲ್ವಾ? ಹೌದು, ಖುಷಿ ಆಗೋದು. ಅದೇ ರೀತಿ ನಾವು ಕೂಡ ಈಗ ಕೋಟಿ ಲೈಫ್ ತೆಗೆದಿದ್ದೇವೆ. ನಾವು ಕೋಟಿ ಲೈಫ್ ತೆಗೆಯುವ ಮುಂಚೆ ನಾವು ಕೃಷ್ಣನಲ್ಲಿ ಇದ್ದೆವು. ಯಾಕಂದ್ರೆ ನಾವು ಕೃಷ್ಣನ ಮಕ್ಕಳು. ಮಮೇ ವಂಶ ಜೀವಲೋಕೆ ಜೀವಭೂತ ಸನಾತನ. ನಮ್ದಂದ್ರೆ ಈ ಆತ್ಮವು ಕೃಷ್ಣನ ಅಂಶ ಭಾಗ. ಹಾಗಾಗಿ ನಾವು ಅಲ್ಲಿ ರಿವೋಲ್ಟ್ ಆದದ್ದು, ನನಗೆ ರೆಬೆಲಿಯಸ್ ಮೆಂಟಾಲಿಟಿ. ನಾವು ಅಲ್ಲಿ ಕೃಷ್ಣ ರಿವೋಲ್ಟ್ ಆಗಿ ನಾವು ಇಲ್ಲಿ ಬಂದಿದ್ದೇವೆ. ಮತ್ತೆ ಈಗ ಆಚಾರ್ಯ ಹೇಳ್ತಾರೆ, ಲಾಸ್ಟ್ ಇದೊಂದು 6-5 ಲೈಫ್ ಅಲ್ಲಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಸ್ವಲ್ಪ ಸೀರಿಯಸ್ ಆಗಿದ್ದೇವೆ. ಹಾಗಾಗಿ ನಾವು ಇಲ್ಲಿ ಈ ಕೃಷ್ಣ ಪ್ರಜ್ಞೆ ಬಗ್ಗೆ ಕೇಳ್ತಾ ಇದ್ದೇವೆ. ಹಾಗಾಗಿ ಭಕ್ತಿ ಅಂದ್ರೆ ನಾವು ವಾಪಸ್ ಎಂತ ಹೇಳುದು, ಲಾಸ್ಟ್ ಪೊಸಿಷನ್ ಅನ್ನು ಮತ್ತೆ ನಾವು ಕನೆಕ್ಟ್ ಮಾಡುದು. ಗೊತ್ತಾಯ್ತಾ ಮಾತಾಜಿ? ನಮ್ಮ ಲಾಸ್ಟ್ ಪೊಸಿಷನ್ ನಾವು ವಾಪಸ್ ಕನೆಕ್ಟ್ ಮಾಡುದು, ಅದೇ ಭಕ್ತಿ. ಮತ್ತೆ ಇನ್ನೊಂದು ಪ್ರಶ್ನೆ ಎಂತ ಮಾತಾಜಿ? ಪ್ರೇಮ. ಈಗ ಕೃಷ್ಣನಿಗೆ ರಾಧೆ ಅವರು ಇಬ್ರು ಒಂದು ಒಳ್ಳೆ ರೀತಿಯಂತ ಸ್ನೇಹಿತರಿರ್ಬೋದು, ಅದು ಪ್ರೇಮ ಅಂತ. ಅದೇ ಭಕ್ತಿಗೂ ಮತ್ತೆ ಪ್ರೇಮಕ್ಕೂ ವ್ಯತ್ಯಾಸ ಏನು ಅಂತ? ಪ್ರೇಮ ಅಂದ್ರೆ, ಈಗ ನಾವು ಸಾಧಕ ಸ್ಟೇಜ್ ಅಲ್ಲಿ ಇದ್ದೇವೆ ನಾವು. ಪ್ರೇಮ ಅದು 9ನೇ ಸ್ಟೇಜ್. ಫಸ್ಟಿಗೆ ಶ್ರದ್ಧಾ, ಮತ್ತೆ ಸಾಧು ಸಂಘ, ಮತ್ತೆ ಭಜನ ಕ್ರಿಯಾ, ಮತ್ತೆ ಅನರ್ಥ ನಿವೃತ್ತಿ. ಅಂದ್ರೆ
ಶ್ರದ್ಧಾ ಅಂದ್ರೆ ನಂಬಿಕೆ ಹಾಕ್ಬೇಕು, ಮತ್ತೆ ಸಾಧು ಸಂಘ ಹಾ. ಭಕ್ತರ ಸಂಘ ಮಾಡ್ಬೇಕು. ಭಜನೆ ಕ್ರಿಯೆ ಅಂದ್ರೆ ಭಗವದ್ಗೀತೆ ಓದುದು, ಭಾಗವತ ಓದುದು, ಭಜನೆ ಮಾಡುವುದು, ಯಾವುದು ಕೀರ್ತನೆ ಮಾಡುವುದು, ಜಪ ಮಾಡುವುದು, ಇದೆಲ್ಲ ಮಾಡುವ ಪ್ರೊಸೆಸ್. ಇದು ಮಾಡಿದ ಮೇಲೆ ಎಂತ ಆಗ್ತದೆ ಅಂದ್ರೆ ಒಳಗಿರುವಂತದ್ದು ಅನರ್ಥ ಎಲ್ಲ ಹೋಗ್ತದೆ. ಅನರ್ಥ ಹೋದ ಮೇಲೆ ಮತ್ತೆ ನಿಷ್ಠ, ನಾನು ಹೀಗೆ ಮಾಡ್ತೇನೆ ಅಂತ, ಮತ್ತೆ ರುಚಿ, ಅದ್ರಲ್ಲಿ ನಿಮ್ಗೆ ಟೇಸ್ಟ್ ಸಿಗ್ತದೆ. ಟೇಸ್ಟ್ ಸಿಕ್ಕಿದ ಮೇಲೆ ಆಸಕ್ತಿ. ಆಸಕ್ತಿ ಅಂದ್ರೆ ನಿಮ್ಗೆ ಆ ಲವ್ ಆಗುವ ಸ್ಟಾರ್ಟಿಂಗ್ ಸ್ಟೇಜ್. ಮತ್ತೆ ಭಾವ ಅಂದ್ರೆ ಆಲ್ಮೋಸ್ಟ್ ಲವ್. ಪ್ರೇಮ ಅಂದ್ರೆ ಪೂರ್ತಿ ಲವ್. ಹಾಗಾಗಿ ನಾವೀಗ ಶ್ರದ್ಧಾ ಸ್ಟೇಜ್ ಅಲ್ಲಿ ಇದ್ದೇವೆ, ಪ್ರೇಮ ತುಂಬಾ ದೂರ ಉಂಟು, ಗೊತ್ತಾಯ್ತಾ? ರಾಧಾರಾಣಿ ಎಲ್ಲ ಆ ಪ್ರೇಮ ಸ್ಟೇಜ್ ಅಲ್ಲಿ ಇದ್ದಾರೆ. ಹಾಗಾಗಿ ನಾವು ಈ ಭಕ್ತಿಯ ಪ್ರೊಸೆಸ್ ಅನ್ನು ಸ್ಟಾರ್ಟ್ ಮಾಡ್ಬೇಕು, ಮತ್ತೆ ನಾವು ಟ್ರೈ ಮಾಡ್ಬೇಕು ಅದಕ್ಕೆ ಹೋಗ್ಲಿಕ್ಕೆ. ಗೊತ್ತಾಯ್ತಾ ಮಾತಾಜಿ? ಹಾ ಗುರುಗಳೇ, ಇನ್ನೊಂದು ಪ್ರಶ್ನೆ ಏನಂದ್ರೆ ನನ್ಗೆ ಈಗ ಬಂದಿದ್ದಂತಹ ಒಂದು ಡೌಟ್ ಅದು. ಪಲ್ಲವಿ ಮೇಡಮ್ ಅವ್ರು ಹೇಳಿದ್ರು ನಾವು ಊಟ ಅಡ್ಗೆ ಎಲ್ಲ ಆದ್ಮೇಲೆ ಪಕ್ಷಿಗಳಿಗೆ ಹಾಕ್ಬೋದಾ, ಇಲ್ಲ ಅಂತಂದ್ರೆ ಯಾರಿಗಾದ್ರು ಕೊಡೋದಾ ಅಂತ. ಆದ್ರೆ ನೀವ್ ಇವಾಗ ಹೇಳಿದ್ರೆ ನಾವೆಲ್ಲರೂ ಕೃಷ್ಣನ ಅಂಶ ಅಲ್ವಾ ಅಂತ. ನನಗೆ ಅನಿಸಿಕೆ ಹೇಳ್ತೀನಿ, ನಂದು ಒಪಿನಿಯನ್. ಅದನ್ನ ಯಾಕೆ ನಾವು ಮೊದಲನೇ ತುತ್ತಿರ್ಬೋದು, ಇಲ್ಲ ಏನೋ ಒಂದು ತಿನ್ಬೇಕಾದ್ರೆ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅದು ಕೃಷ್ಣನ್ಗೆ ಅರ್ಪಿಸ್ತಿದೀನಿ, ನಾನೇ ಕೃಷ್ಣ ಅಂತ ಆ ಮೊದಲನೇ ತುತ್ತು ನಂದೇ ಅಂತ ಯಾಕೆ ತಿನ್ಬಾರ್ದು? ಆ ಪ್ರಸಾದವನ್ನ ಕೃಷ್ಣನ್ಗೆ ಕೊಡ್ತಿದೀನಿ ಅಂತ ತಿನ್ನೋದು ಯಾಕೆ ತಿನ್ಬಾರ್ದು ಅಂತ. ಕೃಷ್ಣನಿಗೆ ಕೊಡೋದೆ ಅಂದ್ರೆ ಫಸ್ಟಿಗೆ ನಾವು ತಿನ್ಬೇಕು, ಮತ್ತೆ ಕೃಷ್ಣನಿಗೆ ಕೊಡ್ಬೇಕಂತ? ಇಲ್ಲ, ಕೃಷ್ಣನ ಅಂಶವೇ ನಾವು ಆಗಿರ್ಬೇಕಾದ್ರೆ ಬೇರೆ ಎಲ್ಲೋ ಇಟ್ಟು ಇದು ನಿನಗೆ ಅಂತ ಹೇಳೋದು, ನನ್ನಲ್ಲೇ ನೀನ್ ಕೃಷ್ಣ ಇದೆಯಲ್ಲ, ನಿನಗೆ ಇದೊಂದು ಸಮರ್ಪಣೆ ಆಗ್ಲಿ ಅಂತ ನಾವ್ ಯಾಕೆ ಆ ರೀತಿ ಅಭ್ಯಾಸವನ್ನು ಮಾಡಬಾರ್ದು? ಅದು ಮಾಡಿದ್ರೆ ತಪ್ಪಾ? ಯಾವ್ದು ನನಗೆ ಅರ್ಥ ಆಗ್ಲಿಲ್ಲ ನಿಮ್ಮ ಕ್ವಶನ್. ಅಂದ್ರೆ ಎಂತಂತ ನನಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿಲ್ಲ. ಅಂದ್ರೆ ನಾವು ಬೇರೆ ಯಾರಿಗೋ ಕೊಡೋ ಬದ್ಲು, ಒಂದು ಫೋಟೋ ಮುಂದೆ ಇಟ್ಟು ಪೂಜೆ ಮಾಡೋ ಬದ್ಲು ನಾವೊಂದು ಕೃಷ್ಣನ ಅಂಶ ಹಾಗಿರ್ಬೇಕಾದ್ರೆ ನಾವು ತಿನ್ನೋ ಊಟವನ್ನ ಕೃಷ್ಣಾರ್ಪಣ ಮಸ್ತು ಅಂತ ಯಾಕೆ ಸ್ವೀಕಾರ ಮಾಡಬಾರ್ದು? ನೋಡಿ ಮಾತಾ, ಇದು ಎಂತ ಅಂದ್ರೆ ನೋಡಿ, ಇದು ಕೂಡ ಎಂತ ಅಂದ್ರೆ ಎಂತ ಹೇಳುದು, ಎಂಜಾಯರ್ ಮೆಂಟಾಲಿಟಿ ಮಾತಾಜಿ. ಯಾಕೆಂದ್ರೆ ನಾವೀಗ ಅದು ನೀವು ಹೇಳಿದ್ದೆಲ್ಲ ಎಸ್ ಓಕೆ, ಅದು ಮಾತ್ರ ಅದು ರಾಗಾನುಗ ಭಕ್ತಿಯಲ್ಲಿ. ಅಂದ್ರೆ ಈಗ ಎಂತ ಹೇಳುದು ಅಂದ್ರೆ ಸಾಖ್ಯ ಮತ್ತೆ ವಾತ್ಸಲ್ಯ ಮತ್ತೆ ಈ ಮಾಧುರ್ಯ ರಸಗಳಲ್ಲಿ ಅದು ನಮ್ಮ ಆಚಾರ್ಯ ಸ್ಟ್ರಿಕ್ಟ್ ಆಗಿ ನಮ್ಗೆ ಹೇಳಿದ್ದಾರೆ. ನಾವೀಗ ಆ ಲೆವೆಲ್ಗೆ ಇಲ್ಲ, ನಾವು ರಾಗಾನುಗ ಭಕ್ತಿಯಲ್ಲಿ ಇಲ್ಲ. ಅದಂದ್ರೆ ಫಲನ ಪರಿಚಯ, ನಮ್ದು ರಿಸಲ್ಟ್ ನಮ್ಗೆ ಗೊತ್ತಾಗ್ತದೆ. ನಾವೀಗ ಸಾಧಕರು. ಹಾಗಾಗಿ ಸಾಧಕರ ಸ್ಟೇಜ್ ಅದು ರಾಧಾರಾಣಿ ಆತರ ಮಾಡುದು. ನಾವು ಅವರನ್ನು ಇಮಿಟೇಟ್ ಮಾಡಬಾರ್ದು, ಗೊತ್ತಾಯ್ತಾ? ನೀವು ಹೇಳಿದ್ದು ಅದು ಕರೆಕ್ಟ್, ಮಾತ್ರ ಅದು ಈಗ ನಿಮ್ಗೆ ಅನ್ವಯ ಆಗುದಿಲ್ಲ. ಯಾಕಂದ್ರೆ ನೀವೀಗ ಸಾಧನ ಸ್ಟೇಜ್ ಅಲ್ಲಿ ಇದ್ದೀರಿ, ರಾಗಾನುಗ ಸ್ಟೇಜ್ ಅಲ್ಲಿ ಇಲ್ಲ. ಅದು ಸ್ಪಾಂಟೇನಿಯಸ್. ಅದು ಫಸ್ಟ್ ನಾವು ಸಾಧನೆ ಮಾಡ್ಬೇಕು. ಸಾಧನೆ ಮಾಡಿದ ಮೇಲೆ ಮತ್ತೆ ಗುರು ಮತ್ತೆ ಕೃಷ್ಣ ನೋಡ್ತಾರೆ ಇವರು ಹೇಗೆ ಓಕೆ, ಮತ್ತೆ ಅದು ಅನುಗ್ರಹ ಮಾಡ್ತಾರೆ. ಎಸ್, ನಾವು ಸಾಧನೆ ಮಾಡ್ಬೇಕು. ಸಾಧನೆ ಜಪ ಮಾಡ್ಬೇಕು, ಕೀರ್ತನೆ ಮಾಡ್ಬೇಕು, ಓದ್ಬೇಕು. ಸಾಧನೆ ಮಾಡಿ 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 ಅದು ಗುರು ಮತ್ತೆ ಕೃಷ್ಣ ಕೊಡುವುದು, ನಾವು ಕೊಡುವುದಲ್ಲ. ಅಂದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಹೋಗ್ತಿದೀವಿ, ನಾವು ಕೊಟ್ಟು ದಾಸ ಅಂದ್ರೆ ನಾವು ಕೃಷ್ಣನಿಗೆ ದಾಸರಾಗಿ ಬದುಕಬೇಕು. ಹೌದೌದು, ಸೇವಕರ 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 ಸೇವಕ, ಆತರ ನಮ್ದು ಮೈಂಡ್ ಸೆಟ್ ಇರ್ಬೇಕು. ಧನ್ಯವಾದಗಳು. ಬೇರೆ ಯಾರ್ದು ಪ್ರಶ್ನೆ? ಒಂದು ನಿಮಿಷ. ಓಕೆ, ಇದು ಐಫೋನ್. ಒಂದು ನಿಮಿಷ. ಎಸ್, ಅನ್ಮ್ಯೂಟ್ ಮಾಡಿ ಸರ್. ಪ್ರಭುಜಿ ನಮಸ್ತೆ. ನಮಸ್ತೆ ಪ್ರಭುಜಿ, ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಹೇಗೆ ಪಡೆಯುವುದು, ಅದರ ಅರ್ಥ ಏನು? ಓಕೆ, ವೆರಿ ಗುಡ್ ಕ್ವಶನ್. ನೋಡಿ, ಇದಕ್ಕೆ ಒಂದು ಸಾಂಗ್ ಉಂಟು. ಶ್ರವಣ ಕೀರ್ತನ ಸ್ಮರಣ ವಂದನ ಪಾದ ಸೇವನ ದಾಸ್ಯರೇ ಪೂಜನ ಸಖಿ ಜನ ಆತ್ಮ ನಿವೇದನ
ಗೋವಿಂದ ದಾಸ ಅಭಿಲಾಷರೇ. ಅಂದ್ರೆ ನವವಿಧ ಭಕ್ತಿಯಲ್ಲಿ 9 ಸ್ಟೇಜ್ ಉಂಟು. ಫಸ್ಟ್ ಇದು ಶ್ರವಣ, ಅಂದ್ರೆ ಈಗ ನೀವು ಕೇಳ್ತಾ ಇದ್ದೀರಿ, ಭಗವದ್ಗೀತೆ ಕ್ಲಾಸ್ ಕೇಳ್ತಾ ಇದ್ದೀರಿ, ಭಾಗವತಂ ಕ್ಲಾಸ್ ಕೇಳುದು, ಇದೆಲ್ಲ ಶ್ರವಣ. ಅದು ನಾವು ಕೇಳ್ಬೇಕು. ಈಗ ನಮ್ಗೆ ಕೃಷ್ಣನ್ ನೋಡ್ಲಿಕ್ಕೆ ಆಗುದಿಲ್ಲ. ಸೆಕೆಂಡ್ ಇದು ಕೀರ್ತನ. ಕೀರ್ತನ ಅಂದ್ರೆ ಜಪ ಮಾಡುವುದು, ಭಜನೆ ಮಾಡುವುದು, ಇದೆಲ್ಲ ಕೀರ್ತನ. ಮತ್ತೆ ಮೂರನೇದು ಸ್ಮರಣ. ನಾವು ಯಾವುದು ಶ್ರವಣ ಮಾಡಿದ್ದೇವೆ, ಯಾವುದು ಕೀರ್ತನ ಮಾಡಿದ್ದೇವೆ, ಅದನ್ನು ಮತ್ತೆ ನಾವು ಸ್ಮರಣ ಮಾಡಬೇಕು. ಮತ್ತೆ ನೆಕ್ಸ್ಟ್ ಫೋರ್ತ್ ಇದು ಪಾದ ಸೇವನ. ನಾವು ಕೃಷ್ಣನ್ಗೆ ಪಾದ ಸೇವನೆ ಮಾಡಬೇಕು. ಫಿಫ್ತ್ ಇದು ಅರ್ಚನ, ಕೃಷ್ಣನಿಗೆ ಪೂಜೆ ಮಾಡುವುದು. ಸಿಕ್ಸ್ತ್ ಇದು ವಂದನ, ಕೃಷ್ಣನಿಗೆ ಪ್ರಾರ್ಥನೆ ಮಾಡುವುದು. ಸೆವೆಂತ್ ಇದು ದಾಸ್ಯ. ನಾವು ಇದನ್ನೆಲ್ಲ ಮಾಡಿ ಆ 7 ಸ್ಟೇಜಿಗೆ ಬಂದ್ರೆ ಅದೇ ಆತ್ಮ ಸಾಕ್ಷಾತ್ಕಾರ. ಅಂದ್ರೆ ಜೀವೇರ ಸ್ವರೂಪವಾಗಿ ನಿತ್ಯ ಕೃಷ್ಣ ದಾಸ್, ನಾವು ಕೃಷ್ಣನ ಸೇವಕರು. ಹಾಗಾಗಿ ಆ 7ನೇ ಸ್ಟೇಜಿಗೆ ಬರುವುದು ಅದು ಆತ್ಮ ಸಾಕ್ಷಾತ್ಕಾರ. 8ನೇದು ಸಾಕ್ಯ, ಮತ್ತೆ 9ನೇದು ಆತ್ಮನಿವೇದನ. ಅದು ರಾಗಾನುಗ ಭಕ್ತಿ, ಅಂದ್ರೆ ಅದು ಶುದ್ಧ ಭಕ್ತರ ಲಕ್ಷಣ. ನಮ್ಗೆ ಆಚಾರ್ಯರು ಆ 7 ತನಕ ಹೋಗು ಅಂತ ಹೇಳಿದ್ದಾರೆ. ಅಂದ್ರೆ ಅದು ಅಡ್ವಾನ್ಸ್ಡ್. ಫಸ್ಟಿಗೆ ನಾವು ಆ 7 ತನಕ ಹೋಗ್ಬೇಕು. ಗೊತ್ತಾಯ್ತು ಸರ್? ಕ್ಲಿಯರ್ ಆಯ್ತು? ಗೊತ್ತಾಯ್ತು, ಕ್ಲಿಯರ್ ಆಯ್ತು. ಥ್ಯಾಂಕ್ ಯು. ಬೇರೆ ಯಾರ್ದು ಪ್ರಶ್ನೆ ಉಂಟಾ? ಬೇರೆ ಯಾರ್ದು ಪ್ರಶ್ನೆ? ಓಕೆ, 1 ನಿಮಿಷ ಇದು ಹಾಕುವ. ಎಸ್, 1 ನಿಮಿಷ. ಹರೇ ಕೃಷ್ಣ, 1 ನಿಮಿಷ. ಓಕೆ, ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಓಕೆ, ಇದು ಓಪನ್ ಮ್ಯೂಟ್ ಮಾಡಿದೆ. ಓಕೆ, ಎಸ್ ಎಸ್, ಯಾರ ಪ್ರಶ್ನೆ ಇದ್ದರೆ ಕೇಳಿ. ಹರೇ ಕೃಷ್ಣ, ಯಾರು ಪ್ರಶ್ನೆ ಉಂಟಾ? ಪ್ರಭುಗಳೇ, ರಿತೇಶ್ ಅಂತ. ಹೇಳಿ ಸರ್. ಪ್ರಭುಗಳೇ, ಅದು ನಮ್ಗೀಗ ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳಿ ಬಹಳ ಒಂದು ಆಸಕ್ತಿ ಇದೆ. ಆದ್ರಿಂದ ನಮ್ ಕೆಲ್ಸ ಈ ತರ ಇದೆ ಅಂತ ಹೇಳಿದ್ರೆ, ನಾನು ಒಂದು MNC ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಅಂದ್ರೆ ನಮ್ಗೆ ಬೆಳಿಗ್ಗೆ ಒಂದು ಸ್ಟಾರ್ಟ್ ಆದ ನಂತರ ಅದು ಕೆಲವೊಮ್ಮೆ 12 ಗಂಟೆ ರಾತ್ರಿ, 1 ಗಂಟೆ, 2 ಗಂಟೆ ಈ ತರ ಎಲ್ಲ ಹೋಗುತ್ತೆ. ಮತ್ತೆ ನಮ್ಮ ನೆಕ್ಸ್ಟ್ ದಿನ ಅಂದ್ರೆ ಅದು ನಿದ್ದೆಯಲ್ಲೇ ಹೊರಟೋಗುತ್ತೆ. ಮತ್ತೆ ಅದೇ ಸೇಮ್ ಸೈಕಲ್, ಕಾಪಿ ಪೇಸ್ಟ್. ಇದರಿಂದ ನಮ್ಗೆ ಸ್ವಲ್ಪ ಒಂದು ಏನು ಅಂತ ಹೇಳಿದ್ರೆ, ನಾನಿನ್ನೆ ನನ್ನ ವೈಫ್ ಹತ್ರನು ಮಾತಾಡ್ತೇನೆ. ನಂಗೆ ಈಗ ಒಂದು ಕೆಲ್ಸನೇ ಬೇಡ ಅಂತೇಳಿ ಅನ್ಸ್ಬಿಟ್ಟಿದೆ. ನಮ್ಗೆ ಸಪೋಸ್ ಒಂದು ಈ ದಾರಿಲಿ ಹೋಗ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ಒಂಥರ ಅಡ್ಡ ಬಂದಾಗೆ ಆಗುತ್ತೆ. ಅಡ್ಡ ಅಂತ ಹೇಳಿದ್ರೆ ನಮ್ಗೆ ಒಂದು ಸಪೋಸ್ ನಮ್ಗೆ ಈ ಮಾರ್ಗದಲ್ಲಿ ಇನ್ನೂ ಕೃಷ್ಣನ ಬಗ್ಗೆ ಜಾಸ್ತಿ ಗೊತ್ತಾಗ್ಬೇಕು, ಅವರ ಆರಾಧನೆ ಮಾಡ್ಬೇಕು ಎಲ್ಲ ಇದೆ. ಆದ್ರೆ ಕೆಲವೊಮ್ಮೆ ಇದು ಸ್ವಲ್ಪ ಮತ್ತೆ ನಮ್ಗೆ ಕೆಲಸ ಮಾಡದೆ ಇರ್ಲಿಕ್ಕೂ ಆಗುದಿಲ್ಲ. ಅಂದ್ರೆ ಇದರಿಂದ ನಾವು ಹೇಗೆ ಇದ್ ಮಾಡ್ಬೋದು, ಅಥವಾ ಕೆಲ್ಸದಲ್ಲೇ ತೊಡಗಿ ಇನ್ನು ಭಕ್ತಿನೂ ಮಾಡ್ಬೇಕು, ಅದೇ ತರ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇದೆ. ಅದು ಹೆಂಗ್ ಮಾಡ್ಬೇಕು ಅಂತ ಹೇಳಿ ಒಂದು ಹೇಳ್ಬೋದಾ? ಓಕೆ, ನೋಡಿ, ಆಚಾರ್ಯ ಹೇಳ್ತಾರೆ, ಸ್ಥಾನೇ ಸಿತ, ಎಲ್ಲಿ ಕೆಲಸದಲ್ಲಿ ಇರ್ತೀರಿ ಅಲ್ಲಿ ನೀವು ಕೃಷ್ಣ ಪ್ರಜ್ಞೆಯನ್ನು ತಗೊಳ್ಬೇಕಂತೆ. ಇದಕ್ಕೆ ಎಂತ ಅಂದ್ರೆ, ಆಚಾರ್ಯರು ಹೇಗೆ ಹೇಳ್ತಾರೆ ಅಂದ್ರೆ, ಬ್ಯೂಟಿಫುಲಿ ಕೆಲಸ ಮಾಡ್ಬೇಕಂದ್ರೆ ಮಾತ್ರ ಅದಕ್ಕೆ ಅಟ್ಯಾಚ್ ಆಗಬಾರ್ದಂತೆ. ಅಟ್ಯಾಚ್ ಕೃಷ್ಣನಿಗೆ ಆಗ್ಬೇಕು. ಮತ್ತೆ ಹೇಗೆ ಅಂದ್ರೆ, ನೀವೀಗೆ ಮಾಡ್ತಾ 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 ಕೃಷ್ಣ ದಾರಿಯನ್ನು ತೋರಿಸ್ತಾನೆ. ಈಗ ಎಂತಂದ್ರೆ, ನಿಮ್ಗೆ ನೀವು ತುಂಬಾ ಸೀರಿಯಸ್ ಆಗಿ, ಹೇಗಂದ್ರೆ ನೀವು 1 ಸ್ಟೆಪ್ ಇಟ್ರೆ ಕೃಷ್ಣ 10 ಸ್ಟೆಪ್ ಇಡ್ತಾನೆ. ಹಾಗಾಗಿ ಎಂತ ಆಗ್ತದೆ ಅಂದ್ರೆ, ನಿಮ್ದು ಆ ಒಂದು ಎಂತಂದ್ರೆ ತೀವ್ರತೆ, ಭಕ್ತಿಯಲ್ಲಿ ನಿಮ್ಗೆ ತೀವ್ರತೆ ನಿಮ್ದು ನೋಡಿ ಕೃಷ್ಣ ಎಂತ ಮಾಡ್ತಾನೆ ಅಂದ್ರೆ ಮತ್ತೆ ಬೇರೆ ಆಪರ್ಚುನಿಟಿ ಕೊಡ್ತಾನೆ ನಿಮ್ಗೆ, ಬೇರೆ ಕೆಲಸಕ್ಕೆ. ಈಗ ನಿಮ್ಗೆ ಆ ಕೆಲಸದಲ್ಲಿ ನಿಮ್ಗೆ ಭಕ್ತಿ ಮಾಡ್ಲಿಕ್ಕೆ ತೊಂದರೆ ಆಗುದಾದ್ರೆ ಕೃಷ್ಣ ವ್ಯವಸ್ಥೆ ಮಾಡ್ತಾನೆ, ಯಾವ್ದು ನಿಮ್ಗೆ ಕೆಲಸ ಅನುಕೂಲ ಆ ತರ ಕೃಷ್ಣ ಕೆಲಸ ಕೊಡ್ತಾನೆ. ಹಾಗಾಗಿ ಫಸ್ಟ್ ಎಂತ ಅಂದ್ರೆ, ನಾವು ಆ ಒಂದು ಸೀರಿಯಸ್ನೆಸ್ ಇಂದ ಮಾಡ್ಬೇಕು.
ಮತ್ತೆ ಕ್ರಮೇಣ ಎಂತ ಕೆಲಸ ಮಾಡುವಾಗ ಆ ಕೆಲಸಕ್ಕೆ ಅಟ್ಯಾಚ್ ಆಗಬೇಡಿ, ನೀವು ಆಸ್ ಎ ಡ್ಯೂಟಿ ಅಂತ ಕೆಲಸ ಮಾಡಿ, ಅಟ್ಯಾಚ್ ನೀವು ಕೃಷ್ಣನಿಗೆ ಆಗಿ. ಆಯ್ತು ಗುರುಗಳೇ. ಆಯ್ತು, ಧನ್ಯವಾದ. ಮತ್ತೆ ನಮ್ಮ ಈ ತೀವ್ರತೆ ನೋಡಿ ಮತ್ತೆ ಕೃಷ್ಣ ಡಿಸೈಡ್ ಮಾಡ್ತಾನೆ, ಗುರು ಮತ್ತೆ ಕೃಷ್ಣ ಇವೆಷ್ಟು ಸೀರಿಯಸ್ ಇದ್ದಾನೆ ಮತ್ತೆ ಅವ ವ್ಯವಸ್ಥೆ ಮಾಡಿ ಕೊಡ್ತಾನೆ. ಆಯ್ತು ಪ್ರಭುಗಳೇ, ಧನ್ಯವಾದ. ಓಕೆ, ಬೇರೆ ಯಾರು ಪ್ರಶ್ನೆ ಉಂಟಾ? ಮಹೋದಯ, ಹಾ, ಈಗ ಸ್ಟಾರ್ ಸುವರ್ಣ ಟಿವಿಯಲ್ಲಿ ರಾಧಾಕೃಷ್ಣ ಸೀರಿಯಲ್ ಬರ್ತಿತ್ತಲ್ಲ, ಹಾ, ಅದ್ರೊಳಗಡೆ ಒಂದ್ ಎಪಿಸೋಡ್ ಅಲ್ಲಿ ರಾಧಾಗೆ ಅಸೂಯೆ ಇರುತ್ತೆ ಅಂತ ಹೇಳಿದ್ರು. ಹಾ. ನೀವು ಕೃಷ್ಣಂಗೆ ಅಸೂಯೆ ಅಂದ್ರೆ ದೂರ ಹೋಗ್ತಾರೆ ಅಂತ ಹೇಳಿದ್ರಲ್ಲ, ರಾಧಾನ್ ಬಿಟ್ಟು ಯಾಕೆ ಹೋಗ್ಲಿಲ್ಲ? ಎಸ್, ಎಂತಂದ್ರೆ ಎಂತ ಆಗ್ತದಂದ್ರೆ, ನೀವು ಫಸ್ಟ್ ಆಫ್ ಆಲ್ ಆ ಧಾರಾವಾಹಿ ನೋಡುದು ಸ್ಟಾಪ್ ಮಾಡಿ. ಟಿವಿ ಸೀರಿಯಲ್ ಯಾಕೆ ಸ್ಟಾಪ್ ಮಾಡಿ ಅಂದ್ರೆ, ಆ ಧಾರಾವಾಹಿ ಮಾಡಿದವ ಭಕ್ತ ಅಲ್ಲ, ಅವನ ಲೈಫನ್ನು ನೋಡಿ. ಆ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಅವ ಎಂತ ಮಾಡ್ತಿದ್ದಾನೆ ಅಂದ್ರೆ, ಆಚಾರ್ಯ ಹೇಳ್ತಾರೆ ಫಲೇನ ಪರಿಷತ್. ಫಸ್ಟ್ ಆಫ್ ಆಲ್ ಅವ ಮಾಡುವವ ಸರಿ ಇಲ್ಲ, ಮತ್ತೆ ಜನರು ಕೂಡ ಎಂತ ಆಗಿದೆ ಅಂದ್ರೆ, ಆಚಾರ್ಯ ಹೇಳ್ತಾರೆ ಬ್ಲೈಂಡ್ ಪೀಪಲ್ ಆರ್ ಫಾಲೋಯಿಂಗ್ ಬ್ಲೈಂಡ್ ಲೀಡರ್. ಜನರು ಕೂಡ ಕುರುಡರು, ಅವರು ಫಾಲೋ ಮಾಡುದು ಇನ್ನೊಂದು ಕುರುಡನನ್ನು. ಈಗ ಸಪೋಸ್ ಒಬ್ಬ ಕುರುಡ ಇದ್ದಾನೆ, ಮತ್ತೆ ಇನ್ನೊಬ್ಬ ಕುರುಡ ಅವನಿಗೆ ಹೇಳ್ತಾನೆ ನಾನು ರೋಡ್ ಕ್ರಾಸ್ ಮಾಡ್ತೇನೆ, ಅವನಿಗೆ ಆಗ್ತದಾ ಮಾಡ್ಲಿಕ್ಕೆ? ಹಲೋ, ಇಲ್ಲ. ಅದೇ ರೀತಿ ಆ ಟಿವಿ ಸೀರಿಯಲ್ ಮಾಡುವವರೆಲ್ಲ ಅವರಿಗೆ ನಿಜವಾಗಿ ಹೇಳುವುದಾದ್ರೆ ಗೊತ್ತಿಲ್ಲ, ಕೃಷ್ಣನ ಭಕ್ತಿ ಬಗ್ಗೆ ಗೊತ್ತಿಲ್ಲ. ಭಕ್ತಿ ಮಾರ್ಗದ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅವರು ನಿಜವಾಗಿ ಆ ಭಕ್ತಿಯ ಬಗ್ಗೆ ಹೇಳ್ಬಾರ್ದು. ಇದೇ ಪ್ರಾಬ್ಲಮ್ ಇದೆ ಭಾರತದಲ್ಲಿ, ಪ್ರಾಬ್ಲಮ್ ಇದೆ. ಎಲ್ಲರೂ ಹೇಳುದು ಎಂತಂದ್ರೆ, ಈಗ ನಾನು ಆಕ್ಚುಲಿ ಡಾಕ್ಟರ್ ಕಲ್ತದಲ್ಲ, ನಾನು ಹೋಗಿ ಈಗ ಹಾಸ್ಪಿಟಲ್ಗೆ ಹೋಗಿ ಎಂತ ಆಗ್ತದೆ ಅಂದ್ರೆ, ಕಾಲೇಜಿಗೆ ಈ ಮೆಡಿಕಲ್ ಕಾಲೇಜಿಗೆ ಹೋಗಿ ನಾನು ಪಾಠ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಸರಿಯಾ? ಇಲ್ಲ, ತಪ್ಪಲ್ಲ ಅದು. ಅದೇ ರೀತಿ ಈಗ ಎಂತ ಆಗಿದೆ ಅಂದ್ರೆ, ಎಲ್ಲರೂ ಈ ಟಿವಿ ಸೀರಿಯಲ್ ಮಾಡುದು, ಅವರಿಗೆ ಭಕ್ತಿ ಬಗ್ಗೆ ಏನು ಗೊತ್ತಿಲ್ಲ, ಹಾಗಾಗಿ ಅದು ತಪ್ಪು. ಹಾಗಾಗಿ ನೀವು ಅದರಲ್ಲಿ ನೋಡಿ ನೀವು ಇದು ಕನ್ಕ್ಲೂಷನ್ಗೆ ಬರಬೇಡಿ. ಆಯ್ತು ಗುರುಜಿ, Yes, ಆಯ್ತು, yes. ಧನ್ಯವಾದಗಳು. ವಂದನೆಗಳು. ಬೇರೆ ಯಾರು ಪ್ರಶ್ನೆ ಉಂಟಾ? ಓಕೆ, ಹಾಗಾದ್ರೆ ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರೋಭಿಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜಯ.